ನಮಸ್ಕಾರ, ನಾನು ಶ್ವೇತಾ ಶೇಟ್. ಅಸ್ತ್ರ ಗ್ರೂಪ್ ಪ್ರೆಸೆಂಟ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ ಬಿಡಿಜೆ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ಬಗೆಹರಿಯದ ಕೃಷ್ಣಲೀಲೆಯ ಮಗು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಮಂಗಳೂರಿನಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷ್ಣರಾವ್ ಒಪ್ಪಿದಲ್ಲಿ ಆತನ ಜೊತೆ ಯುವತಿಯ ವಿವಾಹವನ್ನ ನಾನೇ ಸ್ವಂತ ಖರ್ಚಿನಲ್ಲಿ ಮಾಡಿಸುತ್ತೇನೆ. ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಲೈಂಗಿಕ ಚಟುವಟಿಕೆ ನಡೆಸಿ ಬಳಿಕ ಅರ್ಧದಲ್ಲೇ ಕೈಬಿಡುವ ಇಂತಹ ಘಟನೆಗಳು ಮರುಕಳಿಸಬಾರದು. ಇದೊಂದು ಜಿಲ್ಲೆಗೆ ಕಪ್ಪು ಚುಕ್ಕೆ. ಹಾಗಾಗಿ ಈ ಘಟನೆ ಪ್ರೀತಿಸಿ ಮಗು ಕರುಣಿಸಿ ಯುವತಿಯ ಬಾಳನ್ನ ಅರ್ಧಕ್ಕೆ ಕೈಬಿಡುವವರಿಗೆ ಒಂದು ಪಾಠವಾಗಬೇಕು ಎಂದು ಹೇಳಿದರು. ಯುವತಿ ಜೊತೆಗೆ 8 ವರ್ಷಗಳಿಂದ ಸಂಪರ್ಕದಲ್ಲಿದ್ದ ಕೃಷ್ಣರಾವ್ ಕೊನೆಗೆ ವಿವಾಹವಾಗುವುದಾಗಿ ನಂಬಿಸಿ ಕೈಕೊಟ್ಟಿದ್ದಾನೆ. ಆತನ ಮನೆಯವರು ಕೂಡ ಈಗ ಅವರ ಮದುವೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇಂತಹ ಘಟನೆಗಳು ಸಮಾಜದಲ್ಲಿ ತಪ್ಪು ಸಂದೇಶಕ್ಕೆ ಕಾರಣವಾಗುತ್ತದೆ. ಇಬ್ಬರನ್ನೂ ಒಂದುಗೂಡಿಸಿ ಸಂತ್ರಸ್ತೆಗೆ ನ್ಯಾಯ ಕೊಡಿಸುವಲ್ಲಿ ಹಿಂದುತ್ವ ಸಂಘಟನೆಗಳು, ಸ್ವಯಂ ಘೋಷಿತ ಮುಖಂಡರು ಕೈಚೆಲ್ಲುತ್ತಿರುವುದು ಸರಿಯಲ್ಲ. ಸಂತ್ರಸ್ತೆಯನ್ನು ಸಮುದಾಯ ಸಂಘಟನೆಯವರು ಕೈಬಿಟ್ಟಿದ್ದಾರೆ. ಹಾಗಿರುವಾಗ ಕೇವಲ ಸಮುದಾಯದ ಮುಖಂಡ ನಂಜುಂಡಿ ಮಾತ್ರ ಧೈರ್ಯ ತುಂಬಿ ಬೆಂಬಲಕ್ಕೆ ನಿಂತಿದ್ದಾರೆ. ಈ ಘಟನೆಯಲ್ಲಿ ಸಂತ್ರಸ್ತೆಗೆ ನ್ಯಾಯ ಕೊಡಿಸುವಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಎಂದು ಪ್ರತಿಭಾ ಕುಳಾಯಿ ಆಗ್ರಹಿಸಿದ್ರು. ಸದ್ಯ ಜಾಮೀನಿನಲ್ಲಿರುವ ಕೃಷ್ಣರಾವ್ ಕೋರ್ಟ್ನಲ್ಲಿ ವಿಚಾರಣೆಯ ವೇಳೆ ನೀಡುವ ಹೇಳಿಕೆಯನ್ನು ಆಧರಿಸಿ ಮುಂದೆ ಹೋರಾಟದ ರೂಪುರೇಷೆಯನ್ನ ಹಾಕಿಕೊಳ್ಳಲಾಗುವುದು. ಸಂತ್ರಸ್ತೆಗೆ ನ್ಯಾಯ ಕೊಡಿಸಿಯೇ ಸಿದ್ಧ ಎಂದು ಪ್ರತಿಭಾ ಕುಳಾಯಿ ಹೇಳಿದ್ರು. ಕಾನೂನಾತ್ಮಕವಾಗಿ ಈಗ ನಾಳ್ದು ಅವನು ಕೋರ್ಟಲ್ಲಿ ಮದುವೆ ಆಗ್ತೇನೆ ಇಲ್ಲ, ಅದು ಅವನ ಡಿಸಿಷನ್, ಅವನು ಹೇಳ್ತಾನೆ. ಬಟ್ ನಾನು ಹೇಳೋದು ಅವನು ಕಡ್ಡಾಯವಾಗಿ ಮದುವೆ ಆಗಲೇಬೇಕು. ಯಾಕೆಂದರೆ ಅವನು ತಪ್ಪು ಮಾಡಿದ್ದಾನೆ. ಆ ಹುಡುಗಿಯೂ ತಪ್ಪು ಮಾಡಿದ್ದಾಳೆ, ಹುಡುಗನೂ ತಪ್ಪು ಮಾಡಿದ್ದಾನೆ. ಆದರೆ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗ್ತಾ ಇದೆ. ಇಂಥ ಪ್ರಕರಣ ನನ್ನ ಪ್ರಕಾರ ನನಗೆ ಗೊತ್ತಿದ್ದ ಮಟ್ಟಲ್ಲಿ ಎಷ್ಟೋ ಕಡೆ ಮದುವೆಗಿಂತ ಮೊದಲು ಗರ್ಭಿಣಿ ಆದವರು ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ. ಆದರೆ ಬೆಳಕಿಗೆ ಬಂದಿಲ್ಲ. ಅದು ಇಲ್ಲಿ ಈ ಪ್ರಕರಣದಲ್ಲಿ ಏನಾಯಿತು ಅಂದರೆ, ಆ ಹುಡುಗಿಗೆ 7 ತಿಂಗಳಿರುವಾಗ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ದಾರೆ, ಕಂಪ್ಲೇಂಟನ್ನು ಲಾಂಚ್ ಮಾಡ್ತಾರೆ. ಅಲ್ಲಿ 2 ಫ್ಯಾಮ್ಲೀಸನ್ನು ಕರೀತಾರೆ. 2 ಫ್ಯಾಮ್ಲೀಸನ್ನು ಕರೆದು ಈ ಪೂಜನ ಫ್ಯಾಮಿಲಿ ಹತ್ರ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ನನ್ನ ಮಗನಿಗೆ 1 ತಿಂಗಳಲ್ಲಿ 21 ವರ್ಷ ಆಗ್ತದೆ, ಆವಾಗ ನಾವು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾರೆ. ಪ್ರಾಮಿಸ್ ಮಾಡಿ ಕೇಸ್ ಕೊಡಬೇಡಿ ಅಂತ ಹೇಳ್ತಾರೆ. ಸಹಜವಾಗಿ ಪ್ರತಿ ಸಲ ನಾವು ಕಾನೂನು ರೀತಿಯಾಗಿ ಹೋಗಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಮನುಷ್ಯತ್ವ ಅನ್ನೋದು ಒಂದಿದೆ. ನಮ್ಮ ಜೀವನಕ್ಕೆ ನಾವು ಏನಾದರೂ ಸರಿ ಮಾಡಿಕೊಂಡು ಹೋಗ್ತೀವಿ ಅಂತಾದರೆ ನಾವು ಆ ಪ್ರಕಾರ ಹೋಗ್ತೀವಿ. ಈಗ ನಾವು ಈವನ್ ಪೊಲೀಸ್ ಸ್ಟೇಷನಲ್ಲಿ 90% ಜನ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ದು ಎಲ್ಲದೂ FIR ಆಗೋದಿಲ್ಲ. ಮಾನವೀಯತೆ ದೃಷ್ಟಿಯಲ್ಲಿ ಅಲ್ಲೇ ಎಷ್ಟೋ ಸಲ ಸೆಟಲ್ಮೆಂಟ್ ಆಗಿ ಕಾಂಪ್ರಮೈಸ್ ಮಾಡಿಕೊಂಡು ಒಂದು ಸರಿ ರೀತಿಯಲ್ಲಿ ನಡೀತಾ ಇರ್ತದೆ. ಸೊ ಆ ನಿಟ್ಟಲ್ಲಿ ಇವ್ರು ಏನು ಮಾಡ್ತಾರೆ, ಕಂಪ್ಲೇಂಟ್ ಕೊಡದೆ ಒಪ್ಪಿಕೊಂಡು ಅಲ್ಲಿ ಜಸ್ಟ್ ಒಂದು ಬರೆಸಿ ಅಲ್ಲಿಂದ ಬರ್ತಾರೆ. ಇವತ್ತು ತೀರ್ಪು ಬಂದ ಮೇಲೂ ಈಗ ನಮ್ಮ ಜಿಲ್ಲೆ ಯಾವ ರೀತಿ ಇದೆ ಅಂದರೆ, ಹಿಂದುತ್ವ ಬಿಟ್ಟರೆ ಬೇರೆ ಯಾವುದೂ ಸಬ್ಜೆಕ್ಟು ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಈಗ ಯಾವ ರಾಜಕಾರಣಿಗಳು ಇಲ್ಲ. ಯಾಕೆ ಇಲ್ಲ ಅಂತಂದರೆ, ಪೂಜಾ ಒಂದು ಬಡ ಹೆಣ್ಣುಮಗಳು. ಫಸ್ಟ್ ಪಾಯಿಂಟ್, ಆಚಾರಿ ಸಮಾಜ ಏನಿದೆ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಸಮಾಜ. ಅತೀ ಹಿಂದುಳಿದ ವರ್ಗದಲ್ಲಿ ನಾವು ಅವರನ್ನು ಕೌಂಟ್ ಮಾಡ್ಬೋದು. ಹ್ಯಾಂಡ್ ಫ್ಯೂ ಜನ ಒಂದು ಅಲ್ಪ ಸ್ವಲ್ಪ ಸ್ಥಿತಿವಂತರಾಗಿದ್ದಾರೆ. ಈ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲದ ಕಾರಣ ಇವರಿಗೆ ಕೇಳುವ ಗತಿ ಇಲ್ಲ. ಇವತ್ತು ಪೂಜಾ, ನಾಳೆ ಇನ್ನೊಬ್ಬರು ಅವರ ಸಮಾಜಕ್ಕೆ ಇಂಥದ್ದೇ ಒಂದು ಅನ್ಯಾಯ ಆಗೇ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ರಾಜಕಾರಣಿಗಳಿಗೆ ಇದರಲ್ಲಿ ಏನೋ ಪೊಲಿಟಿಕಲ್ ಮೈಲೇಜ್ ಇಲ್ಲ. ಇದು ಹಿಂದೂ ಮುಸ್ಲಿಂ ಆಗಿದ್ದರೆ ಇವತ್ತು ಇದರ ಚಿತ್ರಣವೇ ಬೇರೆ ಆಗ್ತಾ ಇತ್ತು. ಯಾವ ಲೆವೆಲಿಗೆ ಹೋಗ್ತಾ ಇತ್ತು ಅಂದರೆ, ಎಷ್ಟು ಜನ ಇದರಲ್ಲಿ ಸಾಯ್ತಾ ಇದ್ರು, ಇದೆಲ್ಲ ನಾವು ನೋಡ್ತಾ ಬಂದಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ. ಇವತ್ತು ಈ ನೀಚ ರಾಜಕಾರಣಿಗಳು ಯಾರಿದ್ದಾರೆ, ಯಾರೂ ತುಟಿ ಬಿಚ್ಚುತ್ತಾ ಇಲ್ಲ. ಈ ನೀಚ ರಾಜಕಾರಣಿಗಳಲ್ಲಿ ಒಬ್ಬ ಇವನಪ್ಪ, ಈ ನೀಚನಪ್ಪ ಅಲ್ಲಿ ಇದ್ದಾರೆ. ಅವರು ಇದರ ಬಗ್ಗೆ ಏನು ತುಟಿ ಬಿಚ್ಚುತ್ತಾ ಇಲ್ಲ. ಅವರದೇ ಪಕ್ಷದ ಒಬ್ಬ ಮೆಂಬರ್ ಆಗಿದ್ದವನು. ಅವರ ಅಲ್ಲಿ ಪಕ್ಷದ ವೇದಿಕೆಯಲ್ಲಿ ಅವ್ರು ಹೇಳ್ತಾರೆ, ನಾವು ನೋಟಿಸ್ ಕೊಡ್ತೇವೆ,
ಕೊಟ್ಟಿದ್ದೇವೆ ಅಂತ ಹೇಳಿ. ನೋಟಿಸ್ ಕೊಡೋದು ಬೇಡ, ಮದುವೆ ಕಾರ್ಡನ್ನು ಪ್ರಿಂಟ್ ಮಾಡಿಸಿ, ಆ ಹುಡುಗಿಗೆ ಒಂದು ನ್ಯಾಯ ಕೊಡಿಸಿ. ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತೆಯ ತಾಯಿ ನಮಿತಾ, ಸಮುದಾಯದ ಕಾರ್ಯಕರ್ತೆ ಅರ್ಚನಾ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಅವರು ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಮೊದಲನೇದಾಗಿ ಪುತ್ತೂರಿನಲ್ಲಿ ಮದುವೆ ಆಗುವುದಾಗಿ ಯುವತಿಗೆ ವಂಚಿಸಿದ ಘಟನೆ ನಡೆದಿದೆ. ಈಗಾಗಲೇ ಅವರು DNA ವರದಿ ಕೂಡ ಬಂದಿದೆ. ಹಾಗಾದ್ರೆ ಈಗ ಮದುವೆ ಆಗಬಹುದಾ ಅವರು? ನೋಡಿ, ಇದು ಹೆಣ್ಣು ಮತ್ತು ಗಂಡಿನ ಮಧ್ಯೆ ಇರುವಂತಹ ವಿಶ್ವಾಸದ ಪ್ರಶ್ನೆ. ಪರಸ್ಪರವಾಗಿ ಆಕರ್ಷಿತರಾಗಿ ದೈಹಿಕ ಸಂಬಂಧ ಬೆಳೆಸಿ ಕೊನೆಗೆ ಇದು ಜಗಜ್ಜಾಹೀರಾದಂತ ಘಟನೆ. ಯುವತಿಯ ಮನೆಯವರು ಪೊಲೀಸ್ ಸ್ಟೇಷನ್ನ ಮೆಟ್ಲೇರಿದ್ದಾರೆ. ಪೊಲೀಸರು ಯುವಕರ ಮೇಲೆ ಮೋಸ, ವಂಚನೆ ಆರೋಪದಲ್ಲಿ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಯುವಕನನ್ನ ಬಂಧಿಸಿದ್ರು, ಶತ ಪ್ರಯತ್ನ ಮಾಡಿ ಬಂಧಿಸಿದ್ರು. ಹಾಗಾದ್ರೆ ಯುವಕನನ್ನು ಆತನ ಮನೆಯವರು ಬೇರೆಲ್ಲೋ ಕಡೆ ತಪ್ಪಿಸಿಟ್ಟಿದ್ರು. ಆದರೂ ಪೊಲೀಸರು ವಿವಿಧ ರೀತಿಯ ಒತ್ತಡಗಳನ್ನು ಕೇರಿ ಆತನನ್ನು ಹುಣಸೂರು ಹತ್ರ ಒಂದು ಫಾರ್ಮ್ ಹೌಸ್ನಲ್ಲಿ ಬಂಧಿಸಿ ಕರ್ಕೊಂಡು ಬಂದು ವಿಚಾರಣೆ ಮಾಡಿ ಮತ್ತೆ ಜೈಲಿಗೆ ಅಟ್ಟಿದ್ರು. ಆತನ ಮನೆಯವರು ನ್ಯಾಯಾಲಯದ ಮೊರೆ ಹೋದರು. ನ್ಯಾಯಾಲಯ ಈ ಮಧ್ಯೆ ಸಂತ್ರಸ್ತ ಯುವತಿ ಏನಿದ್ದಾರೆ, ಅವಳು ಗಂಡು ಮಗುವಿಗೆ ಜನನ. ಆಗ ಆ ಮಗುವಿನ ಜೈವಿಕ ತಂದೆ ಯಾರು ಎನ್ನುವ ಪ್ರಶ್ನೆ ಮೂಡಿತ್ತು. ಅದಕ್ಕಾಗಿ ಅವರು ನ್ಯಾಯಾಲಯದ ಮೊರೆ ಹೋಗಿ DNA ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿಕೊಟ್ರು. ಅದನ್ನು ಬೆಂಗಳೂರು ಮಡಿವಾಳದಲ್ಲಿ ಏನಿದೆ ಅಲ್ಲಿಗೆ ಕಳುಹಿಸಿ ಅಲ್ಲಿಂದ ಈಗ ವರದಿ ಬಂದಿದೆ. ಅದು FSR ಅಲ್ಲಿ ಮ್ಯಾಚ್ ಆಗಿದೆ. ಆದ್ರಿಂದ ಆ ಮಗುವಿನ ಜೈವಿಕ ತಂದೆ ಈ ಪ್ರಕರಣದ ಆರೋಪಿ ಕೃಷ್ಣರಾವ್ ಎನ್ನುವುದು ಸಾಬೀತಾಗಿದೆ. ಇದು ಇಲ್ಲಿಗೆ ಬಂದು ನಿಂತಿದೆ. ಈಗ ಸಂತ್ರಸ್ತೆಯ ಮನೆಯವರ ಒತ್ತಾಯ ಮತ್ತು ಒತ್ತಡ ಎರಡೂ ಏನಂತ ಹೇಳಿದ್ರೆ, ಆ ಹುಡುಗ ಈಗ ಆ ಮಗುವಿನ ಜೈವಿಕ ತಂದೆ ಆಗಿದ್ದರಿಂದ ಆ ಹೆಣ್ಣು ಮಗುವಿಗೆ ಬಾಳ್ವೆ ಕೊಡ್ಬೇಕು. ಅದೇ ಇದಕ್ಕೆ ಒಂದು ಪರಿಹಾರ. ಇಲ್ಲದಿದ್ದರೆ ಆ ಹೆಣ್ಮಗುವಿಗೆ ಆತ ವಂಚನೆ ಮಾಡಿದಾಗೆ, ಮೋಸ ಮಾಡಿದಾಗೆ ಮತ್ತು ಆ ಮಗು ತಬ್ಬಲಿಯಾಗುವಂತಹ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಆ ಮಗು ಜನನ ಆದಂತ ಸಂದರ್ಭದಲ್ಲಿ ಆ ಮಗುವಿಗೆ ತಂದೆ ಯಾರಂತ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆಕೆ ಅವಿವಾಹಿತೆ ಆಗಿತ್ತು. ಆ ಸಂದರ್ಭದಲ್ಲಿ ಹಾಸ್ಪಿಟಲ್ ಅಲ್ಲಿ ತಂದೆಯ ಹೆಸರಿನ ಕಾಲಮ್ ಅನ್ನು ಖಾಲಿ ಇಡಲಾಗಿತ್ತು. ಅದರಿಂದ ಮಗುವಿನ ಜನನ ಸರ್ಟಿಫಿಕೇಟ್ಗೆ ತಂದೆ ಹೆಸರೇ ಇಲ್ಲ. ಇಂಥ ಒಂದು ವಿಲಕ್ಷಣ ಸ್ಥಿತಿಯಲ್ಲಿ ಆ ಮಗು ಈಗ ಜನಿಸಿದೆ. ಇಂತಹ ಸಂದರ್ಭದಲ್ಲಿ ಆ ಮಗುವಿಗೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಸದೃಢವಾದಂತಹ ಒಂದು ಕೌಟುಂಬಿಕ ಸಂಬಂಧ ಬೇಕು ಅಂತಂದ್ರೆ ತಂದೆಯ ಹೆಸರು ಬೇಕು, ತಂದೆ ಯಾರಂತ ಗೊತ್ತಿರಬೇಕು. ಆದ್ರಿಂದಾಗಿ ಇದಕ್ಕೆ ಪರಿಹಾರ ಆತ ಆಕೆಯನ್ನ ಮದುವೆ ಆಗಬೇಕು ಅಂತ ಇದು ಇವರ ಒತ್ತಾಯ. ಆದರೆ ಹುಡುಗನ ಮನೆಯವರ ಅಭಿಪ್ರಾಯಗಳೇ ಬೇರೆ. ನಾವು ನಮ್ಮ ಸಮುದಾಯವನ್ನು ಬಿಟ್ಟು ಬೇರೆ ಸಮುದಾಯದ ಹೆಣ್ಣನ್ನು ತರಲಿಕ್ಕೆ ಇಷ್ಟ ಪಡುವುದಿಲ್ಲ ಅಂತೇಳಿ ಅವರ ಅಭಿಪ್ರಾಯ ಒಂದಾದ್ರೆ, ಮತ್ತೆ ಈ ವಿಚಾರದಲ್ಲಿ ನಮ್ಮ ಮನೆಯ ಮಾನ ಮರ್ಯಾದೆ ಎಲ್ಲವನ್ನು ಇವರು ಜಗಜ್ಜಾಹೀರುಗೊಳಿಸಿದರೆ ಬೀದಿಗೆ ತಂದಿದ್ದಾರೆ. ಈಗ ಯಾವ ರೀತಿಯಲ್ಲಿ ನಮ್ಮ ಮಾನ ಮರ್ಯಾದೆಲ್ಲ ಸಾರ್ವಜನಿಕವಾಗಿ ಹರಾಜಾಗಬೇಕಿತ್ತು ಅದನ್ನೆಲ್ಲ ಮಾಡಿ ಆಗಿದೆ. ಈಗ ಅದರಲ್ಲಿ ಮಾಡುವಂತದ್ದು ಏನೂ ಇಲ್ಲ. ಈಗ ಮದುವೆ ಆಗಿದೆ ಅಂತ ಆಯ್ತು ಅಂತ ಹೇಳಿದ್ರೆ ಅದೇನು ಪ್ಯಾಚಪ್ ಆಗೋದಿಲ್ಲ. ನಾವೇನು ಕಳ್ಕೊಂಡಿದ್ದೇವೆ ಅದು ಏನು ವಾಪಸ್ಸು ಪ್ಯಾಚಪ್ ಆಗೋದಿಲ್ಲ. ಈಗ ಏನಾಗ್ತದೆ ಅಂತಂದ್ರೆ, ಇನ್ನೊಂದು ಸಮುದಾಯದ ಹೆಣ್ಣನ್ನು ನಾವು ಮನೆ ತುಂಬಿಸಿಕೊಂಡ್ರೆ ನಮ್ಮ ಮನೆತನದಲ್ಲಿಯೂ ಸಹ ನಮ್ಮನ್ನು ಸಮುದಾಯದಿಂದ ಹೊರಗೆ ಇಡುವಂತಹ ಪ್ರಶ್ನೆ ಬರ್ಬೋದು.
ಅಂತ ಹೇಳಿ ಅವರ ಭೀತಿ ಇದೆ. ಈ ರೀತಿಯಾಗಿ ಈ ವಿಚಾರ ಒಂದು ರೀತಿಯಲ್ಲಿ ಕಗ್ಗಂಟಿನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಈಗ ಸಾರ್ವಜನಿಕ ಒತ್ತಡಗಳು ಏನೇ ಇದ್ರೂ ಸಹ ಶ್ರೀಕೃಷ್ಣನ ತಂದೆ ಜಗನ್ನಿವಾಸರಾವ್ ಅವರು ವಾಸ್ತು ತಜ್ಞರು, ಮತ್ತೆ ಪುತ್ತೂರಿನಲ್ಲಿ ಪ್ರಬಲ ಒಬ್ಬ ಮುಖಂಡರು, ಧಾರ್ಮಿಕ ಮುಖಂಡರು. ಅಂತಹ ಜಗನ್ನಿವಾಸರಾವ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇದು ಯಾಕಂದ್ರೆ ಅವರ ವೈಯಕ್ತಿಕ ವಿಚಾರ, ಅವರ ಮನೆಯ ವಿಚಾರ, ಅವರ ಕುಟುಂಬದ ವಿಚಾರಗಳು. ಆದ್ದರಿಂದಾಗಿ ಅವರು ಅದನ್ನು ಏನು ತೀರ್ಮಾನ ತಗೊಳ್ತಾರೆ ಅದು ಅವರೇ ತಗೊಳ್ಬೇಕು. ಅದರ ಸಾಧಕ ಬಾಧಕಗಳು ಏನಿದ್ರು ಅವರೇ ಅನುಭವಿಸಬೇಕು, ಹೊರತು ಮೂರನೇವ ಅನುಭವಿಸುವುದಿಲ್ಲ. ಈಗ ಏನೆಲ್ಲ ಸಂಘಟನೆಗಳಾಗ್ಲಿ, ಹೊರಗಿನ ವ್ಯಕ್ತಿಗಳಾಗ್ಲಿ, ಕಾನೂನಾಗ್ಲಿ ಒತ್ತಾಯ ಹೇರಿಯಾದರೂ ಮದುವೆ ಎನ್ನುವಂತಹ ಶಾಸ್ತ್ರವನ್ನು ಮುಗಿಸಿದರೆ, ನಾನು ಹೇಳುವುದು ಇನ್ನು ಆಗುವುದಂಥದ್ದು ಕೇವಲ ಮದುವೆ ಎಂಬ ಶಾಸ್ತ್ರವೇ ಹೊರತು ಇದು ಪರಸ್ಪರ ಮನಪೂರ್ವಕವಾಗಿ ಆಗುವಂತಹ ಪಾಣಿಗ್ರಹಣ ಅಲ್ಲ. ಇದು ಏನೋ ಒಂದು ಕೇಸ್ ಇದೆ, ಕೇಸಿನಿಂದ ಬಚಾವಬೇಕು, ಅದಕ್ಕೊಂದು ಮದುವೆ ಎನ್ನುವ ಶಾಸ್ತ್ರ ಮಾಡಬೇಕು ಎನ್ನುವ ನಿರ್ಧಾರಕ್ಕೆ ಗಂಡಿನ ಮನೆಯವರು ಬಂದರೆ, ಹೆಣ್ಣಿನ ಮನೆಯವರ ಒತ್ತಡದ ಮೇರೆಗೆ ಅದು ಮುಂದಕ್ಕೆ ಅದು ಸಂಸಾರವಾಗಿ ಸರಿ ಹೋಗುವಂತ ಸಂದರ್ಭಗಳು ಕಡಿಮೆ. ಒಂದು ವೇಳೆ ಸರಿ ಹೋದ್ರೆ ಅದು ಒಳ್ಳೆಯದೇ, ಹೋಗ್ಬಾರ್ದಂತ ನಾವು ಹೇಳೋದಲ್ಲ, ಹೋಗ್ಲೇಬೇಕು. ಯಾಕಂತ ಹೇಳಿದ್ರೆ ಒಂದು ಹೆಣ್ಣಿನ ಭವಿಷ್ಯ ಯಾವತ್ತೂ ಹಾಳಾಗಬಾರ್ದು. ಒಂದು ಹೆಣ್ಣು ಮತ್ತು ಗಂಡು ತಮ್ಮ ಹದಿಹರೆಯದ ಪ್ರಾಯದಲ್ಲಿ ಏನೋ ಅಂಕೆ ತಪ್ಪಿ ಮಾಡಿಕೊಂಡಂತಹ ಅನಾಹುತಕ್ಕೆ ಒಂದು ಮಗು ಬಲಿಯಾಗಬಾರದು. ಆ ಮಗುವಿಗೆ ಭವಿಷ್ಯ ಇದೆ. ಆದ್ದರಿಂದ ಎರಡೂ ಫ್ಯಾಮಿಲಿಗಳು ಒಟ್ಟಾಗಿ ಒಂದು ನಿರ್ಧಾರ ತಗೊಂಡ್ರೆ ಒಳ್ಳೆಯದು ಅಂತ ಕಾಣ್ತದೆ. ಆದ್ರೆ ಇದಕ್ಕೆ ಹೊರಗಿನ ಒತ್ತಡಗಳು ಆದಷ್ಟು ಕಡಿಮೆ ಆಗಬೇಕು. ಈಗ ಪ್ರತಿಭಾ ಕೊಳೆಯವರು ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರು, ಸೂರತ್ ಕಲ್ಲವರು ಮಾಜಿ ಕಾರ್ಪೊರೇಟರ್ ಸಹ ಅವರು. ಹಲವು ಸಾಮಾಜಿಕ ಹೋರಾಟಗಳಲ್ಲಿ ಅವರು ಮುಂಚೂಣಿಯಲ್ಲಿದ್ದಂಥ ಹೆಣ್ಮಗಳು. ಅವರಿಗೆ ಒಂದು ಕಾಳಜಿ ಇದೆ, ಒಂದು ಹೆಣ್ಣು ಮಗುವಿಗೆ ನಾನು ನ್ಯಾಯ ತೆಗೆಸಿ ಕೊಡ್ಬೇಕು ಅಂತೇಳಿ ಅವರೇ ಹೇಳ್ತಾರೆ. ಅವ್ರೇನಾದ್ರು ಒಪ್ಪಿದ್ರೆ ನಾನು ನನ್ನ ಖರ್ಚಿನಲ್ಲಿ ಮದುವೆ ಮಾಡಿ ಕೊಡ್ತೇನೆ ಅಂತೇಳಿ ಇವರು ಹೇಳ್ಬೋದು. ಈಗ ಶ್ರೀಕೃಷ್ಣನ ತಂದೆ ಹೇಳ್ಬೋದು, ಅವರು ಸಹ ಲಕ್ಷಾಧೀಶ್ವರರು, ಏನು ಕಡಿಮೆ ತೂಕದ ವ್ಯಕ್ತಿ ಏನಲ್ಲ. ಅವರು ಹೇಳ್ಬೋದು ನಮ್ಮ ಮಗನ ಮದುವೆಗೆ ಯಾರು ಖರ್ಚು ಮಾಡುವ ಅವಶ್ಯಕತೆ ಅವರು ಹೇಳ್ಬೋದು. ಯಾಕಂದ್ರೆ ಎಲ್ಲರಿಗೆ ಅವರವರ ಸ್ವಂತಿಕೆ ಅನ್ನುವಂಥದ್ದು ಇರ್ತದೆ. ಇವರ ಕಾಳಜಿಯಿಂದ ಅವರು ಹೇಳಿರುವಂಥದ್ದು. ಅವರ ಸದಭಿಪ್ರಾಯ ಅದು ಸಮಾಜದ ದೃಷ್ಟಿಯಿಂದ ಒಳ್ಳೆಯದೇ. ಇಂತಹ ಒಂದು ದುರಂತ ಇನ್ನು ಬೇರೆ ಹೆಣ್ಣು ಮಗಳ ಭವಿಷ್ಯದಲ್ಲಿ ನಡೀಬಾರದು. ಹೆಣ್ಣು ಮಕ್ಕಳೂ ಅಷ್ಟೇ, ಯಾವುದೋ ಒಂದು ಆಶೆಗೆ, ಒಂದು ಆಮಿಷಕ್ಕೆ ಒಳಗಾಗಿ ಇಂತಹ ಕೂಪಕ್ಕೆ ಬೀಳಬಾರದು. ಭವಿಷ್ಯದ ಭದ್ರತೆಯ ದೃಷ್ಟಿಯಿಂದ ಅವರು ಆಲೋಚನೆ ಮಾಡಬೇಕಿತ್ತು. ಇದು ಆಲೋಚನೆ ತಪ್ಪಿದೆ. ಇದರಲ್ಲಿ ವಾಸ್ತವವಾಗಿ ಏನಾಯ್ತು ಅಂತ ಹೇಳಿದ್ರೆ, ಘಟನೆ ಯಾವಾಗ ಬೆಳಕಿಗೆ ಬಂತ ಆ ಸಂದರ್ಭದಲ್ಲಿ ಎರಡೂ ಮನೆಯವರು ಪರಸ್ಪರ ಕೂತು ಚರ್ಚಿಸಿದ್ದಾರೆ, ಇದು ಸಮಸ್ಯೆ ಮುಗಿಯಿತು. ಆದರೆ ಇವರು ಹೆಣ್ಣಿನ ಕಡೆಯವರು ಒತ್ತಡ ಹೇರಕ್ಕೆ ಹೋಗಲಿಲ್ಲ, ಗಂಡಿನ ಕಡೆಯವರು ಅದಕ್ಕೆ ನಿರಾಸಕ್ತಿ ತೋರಿಸಿದ್ರು. ಅಂದ್ರೆ ಅವ್ರು 7 ತಿಂಗಳು ಆಗೋ ತನಕನೂ ಸುಮ್ಮನೆ ಇದ್ರು. ಯಾಕಂದ್ರೆ ಹೇಳಿದ್ರೆ ಹೆಣ್ಮಗು ಕಾಲೇಜಿಗೆ ಹೋಗ್ತಿದ್ದಂತ ಹೆಣ್ಮಗು 2 ಸಾರಿ ಅವರ ಮಧ್ಯೆ ದೈಹಿಕ ಸಂಪರ್ಕ ಆಗಿದೆ. ಅದರಲ್ಲಿ ಪ್ರೆಗ್ನೆನ್ಸಿ ಬಂದಿದೆ ಇಲ್ವಂತೆ ಅವಕಿಗೂ ಗೊತ್ತಿರಲಿಲ್ಲ. ಏನೋ ಮುಟ್ಟಿನಲ್ಲಿ ಏರುಪೇರಾದಂಥ ಸಂದರ್ಭದಲ್ಲಿ ಆಕೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಿದ ಸಂದರ್ಭದಲ್ಲಿ ಮತ್ತು ಇಂಡಿವಿಜುವಲ್ ಆಗಿ ಮಾಡಿತ್ತು. ಆ ಪ್ರೆಗ್ನೆನ್ಸಿ ಕಿಟ್ಟನ್ನು ಸಹ ಶ್ರೀಕೃಷ್ಣರಾವೇ ತಂದು ಕೊಟ್ಟಿರುವಂಥದ್ದು. ಆಗ ಅವಳಿಗೆ ಸಂಶಯ ಬಂದು ಅವನಿಗೆ ಹೇಳಿ ಅವನೇ ಆಕೆಯನ್ನ ಮಂಗಳೂರಿನ ಎತನಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದದ್ದು. ಏನು ಅವಳ ಮನೆಯವರು ಕರ್ಕೊಂಡು ಬಂದದಲ್ಲ, ಅವಳ ತಾಯಿಗೆ ವಿಚಾರಣೆ ಗೊತ್ತಿಲ್ಲ. ಮಗಳು 7 ತಿಂಗಳ ಗರ್ಭಿಣಿಯಾಗಿದ್ದಾಳೆ ಎನ್ನುವಂಥ ಅಂಶ ತಾಯಿಯ ಗಮನಕ್ಕೂ ಬರಲಿಲ್ಲ. ಯಾಕಂದ್ರೆ ಯಾವುದೇ ತಾಯಿ ತನ್ನ ಮಗಳ ಬಗ್ಗೆ ಸಂಶಯ
ವ್ಯಕ್ತಪಡಿಸುವಂತ ಸಂದರ್ಭ ಇಲ್ಲ, ಇರೋದಿಲ್ಲ. ಅವರಿಗೆ ಅವರ ಮಕ್ಕಳ ಬಗ್ಗೆ ವಿಶ್ವಾಸ ಇದ್ದೇ ಇರ್ತದೆ. ಆದ್ದರಿಂದಾಗಿ ಅವರು ಸಹ ಮಗಳ ಸ್ವಾತಂತ್ರ್ಯಕ್ಕೆ ಏನು ಅಡ್ಡಿ ಬಂದಿರಲಿಲ್ಲ. ಆದ್ದರಿಂದ ಈ ಶ್ರೀಕೃಷ್ಣರಾವ್ ಆಕೆಯನ್ನು ಮಂಗಳೂರಿನ ಯತನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಟೆಸ್ಟ್ ಮಾಡಿಸಿದ ಸಂದರ್ಭದಲ್ಲಿ ಅಲ್ಲಿ ಆಕೆ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದೆ. ಅವನು ಹಿಂಜರಿತ ಬಂದ ಇಲ್ಲ, ಗೊತ್ತಾಗಿತ್ತು. ಗೊತ್ತಾದ ಮೇಲೆ ಇವರು ಮನೆಗೆ ಹೋಗಿ ಅವಳ ತಾಯಿ ಹತ್ರ ವಿಚಾರ ತಿಳಿಸಿದ್ರು. ಅವರು ಅಲ್ಲಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ತಾಯಿ ಹತ್ರ ಹೀಗೀಗ ಆಗಿದೆ ಅಂತೇಳಿ. ಆಗ ಅವರು ಆಲೋಚನೆ ಮಾಡಬೇಕಿತ್ತು, ಈಗ ಏನ ಮಾಡಬೇಕು ಅಂತೇಳಿ. ಅವೇ ಹೇಳಿದ್ದಾರೆ, ನಾನು ಅವನನ್ನು ಮದುವೆ ಆಗ್ತೇನೆ, ನೀವೇನು ಗಡಿಬಿಡಿ ಮಾಡಬೇಡಿ ಅಂತೇಳಿ. ಆ ಸಂದರ್ಭದಲ್ಲಿ ಅವರು ಅವನನ್ನು ಜೊತೆಗೂಡಿ ಅವರ ಮನೆಗೆ ಹೋಗ್ಬೇಕಿತ್ತು. ಶ್ರೀಕೃಷ್ಣನ ಮನೆಗೆ ಹೋಗಿ ತಂದೆ ತಾಯಿಯೊಂದಿಗೆ ಮಾತಾಡ್ಬೇಕು. ಯಾಕಂತ ಹೇಳಿದ್ರೆ ಅವನ ತಾಯಿ ಇದೇ ಹೆಣ್ಮಗುವಿನ ಟೀಚರು, ಅವ್ರ ಶಿಕ್ಷಕಿ, ಆಯ್ತಾ. ಆದ್ರಿಂದಾಗಿ ಶ್ರೀಕೃಷ್ಣರಾವ್ಗೂ ಆ ಹೆಣ್ಮಗುವಿಗೂ ಸುಮಾರು 7 ವರ್ಷದಿಂದ ಪರಿಚಯ ಇದ್ದದ್ದು. ಅದು ಎರಡೂ ಮನೆಯವರಿಗೆ ಗೊತ್ತಿತ್ತು. ಇವಳು ಅವರ ಮನೆಗೆ ಹೋಗುದು, ಅವರು ಇವರ ಮನೆಗೆ ಬರುವುದು, ಈ ರೀತಿಯ ಒಂದು ಒಡನಾಟ ಇತ್ತು. ಆದ್ರಿಂದಾಗಿ ಅವರು ಅದನ್ನು ಆ ಸಂದರ್ಭದಲ್ಲಿ ಅವರ ಹತ್ರ ಮಾತಾಡಿ ಮದುವೆ ವಿಚಾರದಲ್ಲಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕಿತ್ತು. ಆದ್ರೆ ಇವರು ಮಾತಾಡ್ಲಿಲ್ಲ, ಅವರು ನಿರ್ಧಾರಕ್ಕೆ ಬರಲಿಲ್ಲ. ಈ ಸಂದರ್ಭದಲ್ಲಿ ಒಂದು 2 ಬಾರಿ ಮಾತುಕತೆ ಆಯ್ತು. ಇವರು ನೇರವಾಗಿ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ರು. ಪೊಲೀಸರು ಶ್ರೀಕೃಷ್ಣರಾವ್ನ ತಂದೆ ಅವರನ್ನು ಕರೆಸಿದ್ರು. ಯಾಕಂದ್ರೆ ಪುತ್ತೂರಿನ ಗಣ್ಯ ವ್ಯಕ್ತಿ. ಏಕಾಏಕಿ ಪೊಲೀಸರು ಕೇಸು ರಿಜಿಸ್ಟರ್ ಮಾಡಿಕೊಂಡು ಹೇಳ್ಕೊಂಡು ಬಂದು ಒಳಗೆ ಕೂರಿಸುವಂತ ಪ್ರಶ್ನೆ ಇರಲಿಲ್ಲ. ಕರೆಸಿದ್ರು, ಏನಾದ್ರು ಒಳ್ಳೆ ರೀತಿಯಲ್ಲಿ ಪರಿಹರಿಸಬಹುದು ಅಂತೇಳಿ. ಆ ಸಂದರ್ಭದಲ್ಲಿ ಅವರು ಹೇಳಿದ್ರು, ನಾವು ಈಗ ಸಂಗತಿ ಆಗಿದೆ, ಹುಡುಗನಿಗೆ ಪ್ರಾಯ ಭರ್ತಿ ಆಗ್ಲಿಲ್ಲ, ಅವನಿಗೆ 21 ವರ್ಷ ಪೂರ್ತಿ ಆಗಿಲ್ಲ. 21 ವರ್ಷ ಪೂರ್ತಿಯಾದ ಮೇಲೆ ನಾವು ಕಾನೂನುಬದ್ಧವಾಗಿ ಮದುವೆ ಮಾಡಿಸುವಂತ ವ್ಯವಸ್ಥೆ ಮಾಡ್ತೇವೆ ಅಂತ ಪೊಲೀಸರು ಸಹ ಅದನ್ನು ಅಲ್ಲಿಗೆ ಬಿಟ್ಟರು. ಆಗ ಸುಮಾರು 2 ತಿಂಗಳು ಇತ್ತು. ಅವನಿಗೆ ಪ್ರಾಯ ಭರ್ತಿ ಆಗ್ಲಿಕ್ಕೆ 2 ತಿಂಗಳು ಇತ್ತು. ಹಾಗೆ 2 ತಿಂಗಳ ಅವಧಿಯಲ್ಲಿ ಹೆಣ್ಣು ಮಗುವಿನ ಹೊಟ್ಟೆಯಲ್ಲಿರುವ ಭ್ರೂಣ ಉಳಿತದ, ಅದು ಬೆಳೀತಾ ಹೋಯಿತು. ಇಂತಹ ಸಂದರ್ಭದಲ್ಲಿ ಮದುವೆ ಮಾಡುವಂತ ಪರಿಸ್ಥಿತಿ ಇರಲಿಲ್ಲ. ಅವರು ಹಿಂಜರಿದ್ರು. ಅದಕ್ಕೆ ಬೇರೆ ಬೇರೆ ಕೂಟಗಳು ಸೇರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬಿಜೆಪಿಯ ಪ್ರಮುಖ ನಾಯಕರೊಬ್ಬರ ಮಗ ಇನ್ನೊಂದು ಸಮುದಾಯದ ಹಿಂದೂ ಸಮುದಾಯದ ಹೆಣ್ಮಗಳಿಗೆ ಈ ರೀತಿ ಮೋಸ ಮಾಡಿದ್ದಾನೆ ಅಂತ ಹೇಳಿ ಸುದ್ದಿ ಹರಡಿದ ಸಂದರ್ಭದಲ್ಲಿ ಬೇರೆ ಬೇರೆ ಸಂಘಟನೆಗಳು ಸೇರಿದ್ದವು. ನಾವಿದ್ದೇವೆ, ಅದನ್ನು ನಾವು ನ್ಯಾಯ ದೊರಕಿಸಿಕೊಡ್ತೇವೆ ಅಂತೇಳಿ. ಅನಿವಾರ್ಯವಾಗಿ ಹೆಣ್ಣು ಹೆತ್ತಂತ ಮಾತೆ ಒಂದು ನ್ಯಾಯದ ನಿರೀಕ್ಷೆಯಲ್ಲಿ ಅಲ್ಲಿಗೆ ಹೋದ್ರು. ಅವರು ಹೋಗಿರೋದು ಒಂದು ನ್ಯಾಯದ ನಿರೀಕ್ಷೆಯಲ್ಲಿ, ನನ್ನ ಮಗಳಿಗೆ ನ್ಯಾಯ ಸಿಗಬಹುದು ಅಂತೇಳಿ. ಅದು ಏನಾಯ್ತು, ಅದು 2 ವರ್ಷ ಆಯ್ತು. ಈ ಸಂದರ್ಭದಲ್ಲಿ ಯಾರು ಈ ಹೆಣ್ಮಗಳೊಟ್ಟಿಗೆ ನಿಲ್ಬೇಕಿತ್ತು, ಹಿಂದೂ ಪರ ಸಂಘಟನೆಗಳ ಮುಖಂಡರೆಲ್ಲ ಅವರು ಹಿಂಸರಿದ್ರು. ಯಾವಾಗ ಇನ್ನೊಂದು ಕೋಮಿನ ಒಂದು ಸಂಘಟನೆ ಇದಕ್ಕೆ ಎಂಟ್ರಿ ಆಯ್ತು, ಅಲ್ಲಿ ಹಿಂಸರಿ. ಇಷ್ಟೊತ್ತಿಗೆ ಪ್ರತಿಭಾ ಕುಳಾಯಿ ಅವರು ಅದಕ್ಕೆ ಎಂಟ್ರಿ ಆದ್ರು. ಅದಾಗ ಕಾಂಗ್ರೆಸ್ ಬಿಜೆಪಿ ಬಂತು. ಮೊದಲು SDPI ಬಿಜೆಪಿ ಬಂತು, ಅದ ನಂತರ ಕಾಂಗ್ರೆಸ್ ಬಿಜೆಪಿ ಅಂತ ಬಂತು. ಇದು 2 ದೇಹಗಳ ಮಧ್ಯೆ, 2 ಮನಸ್ಸುಗಳ ಮಧ್ಯೆ ಇದ್ದಂತಹ ಸಮಸ್ಯೆಗಳು ಸಾರ್ವಜನಿಕವಾಗಿ 2 ಪಕ್ಷಗಳ ಮಧ್ಯೆ ಸಮಸ್ಯೆಯಿಂದ ಸೃಷ್ಟಿಯಾಯಿತು. ಆ ಸಂದರ್ಭದಲ್ಲಿ ಬಿಜೆಪಿಯ ಪ್ರಮುಖರು ಹಿಂದೆ ಸರಿದ್ರು. ನಾವು ಇದರಲ್ಲಿ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೇವೆ, ನಮಗೆ ಈ ಸಮಸ್ಯೆಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ, ನಾವು ಮಾತಾಡಿದ್ದಕ್ಕೆ ಅವರು ಕೇಳಲಿಲ್ಲ. ಆದರೆ ಅವರು ಪಕ್ಷದಲ್ಲಿ ಪದಾಧಿಕಾರಿಯಾಗಿದ್ದಾರೆ ಅಂತ ಹೇಳಿದ ಕೂಡಲೇ ಅವ್ರು ಹೇಳಿದ್ರು, ನಾವು ಅವರಿಗೆ ಒಂದು ನೋಟಿಸ್ ಕೊಡ್ತೇವೆ, ಪಕ್ಷದ ಶಿಸ್ತು ಉಲ್ಲಂಘನೆಯ ವಿಚಾರಕ್ಕೆ ಬಂದರೆ ಮಾತ್ರ ಅವರ ಮೇಲೆ ಪಕ್ಷ ಕ್ರಮಗೊಳ್ಳಬೇಕೇ ಹೊರತು ಅವರ ವೈಯಕ್ತಿಕ ವಿಚಾರಕ್ಕೆ ಅಲ್ಲ. ಅದು ಸಹ ಅವರದು ವೈಯಕ್ತಿಕ ಅಲ್ಲ, ಅವರ ಮಗನ ವಿಚಾರ. ಅದರಿಂದಾಗಿ ಪಕ್ಷ ಅದರಲ್ಲಿ ಇಂಟರ್ಫಿಯರೆನ್ಸ್ ಆಗುವಂಥದ್ದಿಲ್ಲ. ಆದರೆ ಇಂತಹ ಸಂದರ್ಭದಲ್ಲಿ ಆತನನ್ನು ಇವರು ಅಡಗಿಸಿಟ್ಟಿದ್ದಾರಂತಾಯ್ತು. ಮತ್ತೆ ಪೊಲೀಸರು ಪ್ರಯತ್ನ ಪಟ್ಟರು, ಅವರ ತಮ್ಮನನ್ನು ತಂದು ಸ್ಟೇಷನ್ಲಿ ಕೂರಿಸಿದ್ರು.
ಈ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಅವರು ಹಾಸ್ಪಿಟಲೈಸ್ ಆದರು, 2 ದಿವಸ ಹಾಸ್ಪಿಟಲಲ್ಲಿ ಇದ್ರು, ಮತ್ತೆ ಡಿಸ್ಚಾರ್ಜ್ ಆಗಿ ಬಂದರು. ಬಂದಾಗ ಅವರನ್ನು ಕೊಂಡೋಗಿ ಪೊಲೀಸರು ಎನ್ಕ್ವೈರಿ ಮಾಡಿದರು. ಅವ್ರು ಹೇಳಿದ್ರಿ ಗೊತ್ತಿಲ್ಲ ಅಂದರೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಟ್ರ್ಯಾಪ್ ಮಾಡಲಾಯಿತು, ಮತ್ತೆ ಅದನ್ನು ಕರ್ಕೊಂಡು ಬರಲಾಯಿತು. ಆ ಸಂದರ್ಭದಲ್ಲಿಯೂ ಸಹ ತನ್ನ ಮಗ ಜೈಲಿಗೆ ಹೋಗ್ತಾ ಇದ್ದಾನೆ ಅಂತ ಗೊತ್ತಿದ್ದು ಸಹ ಜಗನ್ನಿವಾಸರಾವ್ ಇದನ್ನು ನಾವು ಕಾಂಪ್ರಮೈಸ್ ಅಲ್ಲಿ ಮುಗಿಸ್ತೇವೆ ಅಂತ ಒಪ್ಪಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಆ ವಿಚಾರದಲ್ಲಿ ಅಷ್ಟು ನೊಂದುಕೊಂಡು ಹಾಗಿತ್ತು. ಆದ್ರಿಂದಾಗಿ ಅವರು ಒಪ್ಪಲಿಲ್ಲ. ಪರಿಣಾಮ ಏನಾಯ್ತು, ಮಗ ಜೈಲಿಗೆ ಹೋದ, ಅವರ ಮೇಲೂ ಕೇಸ್ ಆಯಿತು. ಅವರಿಗೆ ಪುತ್ತೂರು ನ್ಯಾಯಾಲಯ ಜಾಮೀನು ಕೊಟ್ಟಿತ್ತು. ಅದರಿಂದಾಗಿ ಕ್ರಿಮಿನಲ್ ಕೇಸುಗಳು ಇದೆ. ಇಂಥ ಪರಿಸ್ಥಿತಿಯಲ್ಲಿ ಆ ಮಗುವಿನ DNA ಟೆಸ್ಟ್ ಮಾಡಬೇಕಂತ ಇದೆ. ಯಾಕಂದ್ರೆ ಅವರಿಗೊಂದು ಸಂಶಯ ಇತ್ತು, ಜಗನ್ನಿವಾಸರಾವ್ ಕಡೆಯವರಿಗೆ ಒಂದು ಸಂಶಯ ಇತ್ತು. ಆ ಮಗುವಿಗೆ ಜೈವಿಕ ತಂದೆ ಶ್ರೀಕೃಷ್ಣ ಅಲ್ಲ, ಬೇರೆ ಅವರು ಇದ್ದಾರೆ ಅಂತೇಳಿ ಸ್ವತಃ ಶ್ರೀಕೃಷ್ಣನೇ ಹೇಳಿದ್ದಾನೆ ಎನ್ನುವಂತ ಮಾತುಗಳು. ಅಲ್ಲ, ಆತನೇ ಹೋಗಿ ಆಸ್ಪತ್ರೆಗೆಲ್ಲ ಹೋಗಿ ಟೆಸ್ಟ್ ಮಾಡಿಬಿಟ್ಟು ಅದೆಲ್ಲ ಹೌದು, ಅಲ್ಲಂತಲ್ಲ. ಆದ್ರೆ ಆ ಸಂಶಯ ಇತ್ತು, ಅದು ಸಂಶಯ ಈಗ ನಿವಾರಣೆ ಆಗಿದೆ. ಹೌದು, ಸಂಶಯ ಈಗ ನಿವಾರಣೆ ಆಗಿದೆ. ಆ ಮಗುವಿನ ಜೈವಿಕ ತಂದೆ ಗೊತ್ತಾಗಿದೆ, ಅದರಲ್ಲಿ ಡೌಟ್ ಏನಿಲ್ಲ. ಇಂತಹ ಸಂದರ್ಭದಲ್ಲಿ ಪ್ರತಿಭಾ ಕುಳೆಯವರ ಅಭಿಪ್ರಾಯ ಏನಂತ ಹೇಳಿದ್ರೆ, ನಾವು ಅದನ್ನು 2 ಕುಟುಂಬಗಳು ಸೇರಿ ಅದನ್ನೊಂದು ಇತ್ಯರ್ಥಗೊಳಿಸಬೇಕು. ಆ ಮಗುವಿಗೆ ಒಂದು ಭದ್ರತೆ ಇರಬೇಕು, ಆ ಹೆಣ್ಣು ಮಗುವಿಗೆ ಒಂದು ನ್ಯಾಯ ದೊರಕಬೇಕು ಎನ್ನುವಂಥದ್ದು. ಆದ್ರಿಂದಾಗಿ ಅಲ್ಲಿಯವರೆಗೆ ಬಂದು ಈ ಕತೆ. ಸರ್, ನಮ್ಮೊಟ್ಟಿಗೆ ಮಾತನಾಡಲು ಈಗ ಸಂತ್ರಸ್ತೆಯ ತಾಯಿ ಅವರಿದ್ದಾರೆ. ಹಲೋ 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 ಏನೋ ಟೆಕ್ನಿಕಲ್ ಇಶ್ಯೂ ಇರಬೇಕು. ಸರ್, ಇವಾಗ ಏನಂತ ಅಂದ್ರೆ, ಈಗ ಕೃಷ್ಣರಾವ್ ಒಪ್ಪಿದ ನಂತರ ಜೊತೆಯಲ್ಲಿ ಅವರು ಮದುವೆ ಏನಾದರೂ ಆಗೋದಿಲ್ಲ ಅಂತ ಏನಾದರೂ ಹೇಳಿದ್ರೆ, ಈಗ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಆತನ ಮನೆಯ ಮುಂದೆ ನಾನು ಧರಣಿ ಕೂರ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿಭಾ ಕುಳಾಯಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ಹೋರಾಟಕ್ಕೆ ಹಲವು ಮುಖಗಳು. ಪ್ರತಿಭಾ ಕುಳಾಯಿ ಅವರು ಈ ಸಂದರ್ಭದಲ್ಲಿ ಅಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅವರು ನಿಜವಾಗಿಯೂ ಶ್ರೀಕೃಷ್ಣರಾವ್ನ ಮನೆ ಎದುರು ಧರಣಿ ಕೂತ್ಕೊಳ್ಳುವಂತ ಗಟ್ಟಿಗಿತ್ತಿ ಹೆಣ್ಣು ಮಗಳೇ. ಒಂದು ಹೆಣ್ಣು ಮಗಳ ವಿಚಾರದಲ್ಲಿ ನ್ಯಾಯಕ್ಕಾಗಿ ಅವರು ಯಾವುದೇ ಹೋರಾಟಕ್ಕೂ ಸಿದ್ಧ ಇರುವಂತಹ ಹೆಣ್ಣುಮಗಳು. ಆದ್ರಿಂದಾಗಿ ಅವರು ಮಾಡುತ್ತಿರುವಂತಹ ಆ ಕಾರ್ಯಕ್ಕೆ ನಾವು ಸಹ ಬೆಂಬಲ ಸೂಚಿಸಲೇಬೇಕು, ಅದಿಲ್ಲ ಅಂತಲ್ಲ. ಆದ್ರೆ ಒಂದು ಮನೆಯ ಹೆಸರಲ್ಲಿ ಧರಣಿ ಮಾಡುವಂತಹ ಪ್ರಯತ್ನಕ್ಕೆ ಪ್ರತಿಭಾ ಕುಳಾಯಿ ಅವರು ಮುಂದಾದಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಯ ನೆಪದಲ್ಲಿ ಈಗ ಶ್ರೀಕೃಷ್ಣ ರಾವ್ನ ತಂದೆ, ಯಾಕಂದ್ರೆ ಅವರ ಮನೆ ಎದುರಲ್ಲಿ ಇವರು ಧರಣಿ ಮಾಡುದು, ನನ್ಗೆ ಅವರು ತೊಂದರೆ ಉಂಟು ಮಾಡ್ತದೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಸಹಜವಾಗಿಯೇ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಧರಣಿ ಕೂತ್ಕೊಳ್ಳುವುದು ಅಂತ ಹೇಳಿದ ಕೂಡಲೇ ಒಂದು ನ್ಯಾಯಕ್ಕಾಗಿ ಆಗ್ರಹಿಸುವುದು ಅಂತ ಅರ್ಥ. ಇಲ್ಲಿ ನ್ಯಾಯ ಅದ ಬಾಗಿಲು ಎಲ್ಲಿಗೆ ಮುಚ್ಚಲ್ಪಟ್ಟಿದೆ ಅಂತ ಹೇಳಿದ್ರೆ, ಈ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದೆ. ಈಗ ನ್ಯಾಯಾಲಯದಲ್ಲಿ ಈ ಬಗ್ಗೆ ಹೋರಾಟಗಳು ನಡೆಯಬೇಕು. ಆ ಮಗುವಿನ ತಂದೆ ಶ್ರೀಕೃಷ್ಣರಾವ್ ಅಂತ ಹೇಳಿ ಪ್ರೂವ್ ಆಗಿರುವುದರಿಂದ ಅವರಿಬ್ಬರ ಮಧ್ಯೆ ಇರುವಂತಹ ಸಂಬಂಧವನ್ನು ಕಾನೂನು ರೀತಿಯಲ್ಲಿ ಊರ್ಜಿತಗೊಳಿಸಲು ನ್ಯಾಯಾಲಯಕ್ಕೆ ಮೊರೆ ಹೋಗಬೇಕು. ಹೇಗೂ ಪುತ್ತೂರು ನ್ಯಾಯಾಲಯದಲ್ಲಿ ಈ ಪ್ರಕರಣ. ಸರ್, ಸಂತ್ರಸ್ತೆಯ ತಾಯಿ ನಮ್ಮೊಟ್ಟಿಗೆ ಇದ್ದಾರೆ. ಹಲೋ ಹಲೋ ಹೇಳಿ, ಇವಾಗ ಕೃಷ್ಣರಾವ್ ಅವರು ಮದ್ವೆಗೆ ಒಪ್ಕೊಂಡ್ರಾ? ಏನು ಅವರ ಕಡೆಯಿಂದ ನಮ್ಗೆ ಏನು ಸುದ್ದಿ ಇಲ್ಲ ಮೇಡಮ್. DNA ಟೆಸ್ಟ್ ಬಂದಿದೆ, ಪ್ರೂಫ್ ಆಗಿದೆ ಅವನದೇ ಮಗು ಅಂತ. ಆದ್ರ ಆ ಕಡೆಯಿಂದ ಯಾವುದೇ ಇದು ನಮಗೆ ಮದುವೆಗೆ ಏನಾಗ್ಲಿ ಯಾವುದೇ ಇದಕ್ಕೆ ನಮ್ಗೆ ಬಂದಿಲ್ಲ. ಈಗ ಕಳೆದ ತಿಂಗಳು
ಕೇಸ್ ದಾಖಲಾಗಿ ಎಲ್ಲ ಘಟನೆಗಳು ನಡೆದ ನಂತರ ಹ್ಮ್. ನೀವು ಅವರ ಮನೆಯವರನ್ನು ನಿಮ್ಮ ಪೈಕಿಯವರು ಯಾರಾದ್ರೂ ಸಂಪರ್ಕ ಮಾಡುವ ಪ್ರಯತ್ನ ಮಾಡಿದ್ದೀರಾ? ಇಲ್ಲ, ನಂಜುಂಡಿ ಸರ್ ನಮ್ಮ ರಾಜ್ಯಾಧ್ಯಕ್ಷ ವಿಶ್ವಕರ್ಮ ರಾಜ್ಯಾಧ್ಯಕ್ಷರಾದ ನಂಜುಂಡಿ ಅವರು ಮಾತಾಡ್ಬೇಕು ಅಂತ ಈಗ ಕಲ್ಲಡ್ಕ ಪ್ರಭಾಕರ್ ಆಗ್ಲಿ, ನಳಿನ್ ಕುಮಾರ್ ಕಟೀಲ್ ಎಲ್ಲರ ಹತ್ರನು ಇದ್ ಮಾಡಿದ್ದಾರೆ. ಅಂದ್ರೆ ಅವರ ಮನೆಯವರು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿ ಅಂತ ಸಮೇತ ಅವರ ಹತ್ರ ಹೇಳಿದ್ದಾರೆ. ಆದ್ರೆ ಯಾವುದೇ ನಮ್ಮನ್ನ ಸಂಪರ್ಕ ಮಾಡುವ ಯಾವುದೇ ಪ್ರಯತ್ನಗಳು ಅವರಿಂದ ಆಗಿಲ್ಲ. ಅವರು ಪ್ರತಿಕ್ರಿಯೆಗೆ ಲಭ್ಯ ಆಗಿಲ್ಲ. ಮದುವೆ ಏನು ಪ್ರತಿಕ್ರಿಯೆ ಇಲ್ಲ ಅವರಿಂದ. ನಮ್ಮ ಹತ್ರ ಮಾತಾಡ್ಬೇಕು ಅಂತ ಏನು ಇದಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಅವರ ಮನೆ ಎದುರು ಧರಣಿ ಮಾಡ್ತೇವೆ ಅಂತ ಹೇಳಿ ನಿಮ್ಮ ಸಮ್ಮುಖದಲ್ಲಿಯೇ ಪ್ರತಿಭಾ ಕುಳಯ್ಯವರು ಹೇಳಿದ್ದಾರೆ. ಹೌದು, ಅದಕ್ಕೆ ನಿಮ್ಮ ಸಹಮತ ಇದೆಯಾ? ಇದೆ ಸರ್. ಅಂದ್ರೆ ಮದುವೆ ಆಗ್ಲಿ ಅಂತ ನಾವು ಬಯಸುದು. ಅಂದ್ರೆ ಕೋರ್ಟಲ್ಲಿ ಅವನು ಏನೇ ಹೇಳ್ತಾನೆ ಅಂತ ಅದ್ರ ಮೇಲೇನೆ ಇರುವುದು, ಡಿಪೆಂಡ್ ಆಗಿರೋದು ನಾವು. ಈಗ ಕೋರ್ಟ್ ಅಲ್ಲಿ ಈ ಪ್ರಕರಣ ವಿಚಾರಣೆ ಬರುವಾಗ ಇನ್ನೊಂದು 3 ವರ್ಷ ಇಲ್ಲದ್ರೆ 4 ವರ್ಷ ದಾಟಬಹುದು. ಸರಿ. ಈಗ ಸದ್ಯಕ್ಕೆ ಆ ಮಗುವಿನ ಜೈವಿಕ ತಂದೆ ಎನ್ನುವುದು ಈಗ ಪ್ರೂವ್ ಆಗಿದೆ. ಹೌದು ಅಲ್ವಾ? ಹೌದು ಸರ್. ಅದನ್ನು ಕಾನೂನಾತ್ಮಕವಾಗಿ ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇರಬೇಕು ಈಗ. ಹೌದು, ಅದೇ ಈಗ ಇನ್ನೊಂದು ನಾವು ಟ್ರಯಲ್ ಇದೆ ಕೋರ್ಟ್ ಅಲ್ಲಿ, ಅವನು ಏನು ಹೇಳ್ತಾನೆ ಅಂತಾನೆ ಇರುವುದು ಇವಾಗ. ಇದನ್ನೇ ನಾವು ವೇಟ್ ಮಾಡ್ತಾ ಇದ್ದೇವೆ. ಅಲ್ಲ, ಕೇಸ್ ಟ್ರಯಲ್ಗೆ ಬರ್ಬೇಕಾದ್ರೆ ಪೊಲೀಸರು ಈಗ ಅವರ ಮೇಲೆ ಚಾರ್ಜ್ ಶೀಟ್ ಹಾಕಬೇಕು. ಚಾರ್ಜ್ ಶೀಟ್ ಹಾಕಿದ ಮೇಲೆ ನ್ಯಾಯಾಲಯದಲ್ಲಿ ಅದು ಚಾರ್ಜ್ ಆಗಬೇಕು. ಚಾರ್ಜ್ ಆದ ಮೇಲೆ ಹೆಣ್ಮಗುವಿಗೆ ನೋಟಿಸ್ ಸಮನ್ಸ್ ಆಗಬೇಕು. ಅದರ ನಂತರ ಆ ಪ್ರಶ್ನೆ ಬರುವುದು. ಹೌದು, ಆ ಪ್ರಕ್ರಿಯೆಗಳಿಗೆ, ಕಾನೂನು ಪ್ರಕ್ರಿಯೆಗಳಿಗೆ ಇನ್ನೂ ಹಲವು ಸಮಯಗಳು ಹೋಗುತ್ತೆ. ಅದಕ್ಕಿಂತ ಮೊದಲು ಇದಕ್ಕೆ ಏನಾದ್ರೂ ಪರಿಹಾರವನ್ನ ಕಾನೂನಾತ್ಮಕವಾಗಿ ಪಡೆಯಲು ಸಾಧ್ಯ ಇದೆ ಅನ್ನುವ ಬಗ್ಗೆ ಏನಾದ್ರು ವಿಚಾರಣೆ ಮಾಡಿದ್ದೀರಾ? ಯಾವ್ದಾದ್ರು ವಕೀಲರ ಹತ್ರ ಏನಾದ್ರು? ಇಲ್ಲ, ನಮ್ಮ ನಂಜುಂಡಿ ಸರ್ನವರು ಅವರಾಗ್ಲಿ ಪ್ರತಿಭಾ ಕುಲಯವರಾಗ್ಲಿ ಇದ್ ಮಾಡ್ತಾ ಇದ್ದಾರೆ, ಮಾತುಕತೆ ಮಾಡ್ತಾ ಇದ್ದಾರೆ ಲಾಯರ್ ಅಲ್ಲಿ. ಅದೇ ಅಂದ್ರೆ ಅವರು ಹೇಳುದಂದ್ರೆ ಒಮ್ಮೆ ಟ್ರಯಲ್ ಆಗ್ಲಿ, ಇದ್ರಲ್ಲಿ ಅವನು ಏನು ಹೇಳಿಕೆ ಕೊಡ್ತಾನೆ ಅಂತ ಇರುದು. ಅದರ ನಂತರ ನಾವು ಮುಂದೆ ಧರಣಿ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಅದ್ರಲ್ಲೇ ಡಿಸೈಡ್ ಮಾಡ್ತೇವೆ. ಅಂತೂ ಇಂತೂ ನಿಮ್ಮ ಅಭಿಪ್ರಾಯದ ಪ್ರಕಾರ ಆತ ಈ ಮದುವೆಗೆ ಒಪ್ಪಬೇಕು ಅಷ್ಟೇ, ಒಪ್ಪಬೇಕು. ತನ್ಮೂಲಕ ಆ ಮಗುವಿಗೊಂದು ಜೀವನ ಭದ್ರತೆ ಬೇಕು. ಹೌದು, ಈಗ ಅವನದಿಂದ ಆಗಿದೆ ಅಲ್ಲ ಮಗು. ಹೌದು, ಅವನದಿಂದ ಜೀವನ ಭದ್ರತೆ ಬೇಕಲ್ಲ. ಇಷ್ಟು ದಿವಸದ ಒಳಗಡೆ ಅವ್ರು ಬಂದು ಮಾತುಕತೆ ಏನಾದ್ರು ಮಾಡ್ಬೇಕಿತ್ತು. ಇನ್ನು ಅದಕ್ಕೆ ಯಾವುದೋ ಪ್ರಯತ್ನಗಳು ಆಗಿಲ್ಲ ಅವರಿಂದ. ಹಾಗೆ ಮುಂದೆ ಅವರು ಎಂತ ಇದು ಡಿಸಿಷನ್ ತಗೊಳ್ಳೋದಿದ್ರು ನಾವು ಹೋರಾಟಕ್ಕೂ ನಾವು ರೆಡಿ ಇದ್ದೇವೆ. ಈಗ ಅವ್ರು ಹಿಂದೇಟ್ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲ, DNA ಕೂಡ ಬಂದಿದೆ. DNA ಬಂದಿದೆ. ಹೌದು, ಹಿಂದೇಟ ಹಾಕುವಂತ ಸಾಧ್ಯತೆಗಳು ಇಲ್ಲ ಅಂತ ಪ್ರಶ್ನೆ ಅಲ್ಲ. ಇದರಲ್ಲಿ ಹಿಂದೇಟ ಹಾಕುವಂತ ಸಾಧ್ಯತೆಗಳು ಇಲ್ಲ ಅಂತಲ್ಲ. ಅವರು ಈಗ ಸಾರ್ವಜನಿಕವಾಗಿ ಅವರಿಗೆ ಮುಜುಗರ ಆಗಿದೆ. ಅದರಿಂದಾಗಿ ಅವರು ತಪ್ಪಿಸಿಕೊಳ್ಳಬೇಕು. ಅದಕ್ಕಾಗಿ ಅವರು ಹಿಂದೇಟು ಆಗ್ತಾ ಇದ್ರೆ, ಈ ಮುಜುಗರದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅವರೀಗ ಮದುವೆಗೆ ಒಪ್ಪಿದ್ರೆ ನಮ್ಮ ಮಗ ಮಾಡಿದ್ದು ತಪ್ಪು ಅಂತೇಳಿ ಅವರೇ ಒಪ್ಪಿಕೊಂಡಾಗೆ ಆಗತ್ತೆ. ಇಂತಹದ್ದು ಹಲವು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗತ್ತೆ. ಅದರಿಂದಾಗಿ ಅವರು ಹಿಂದೆ ಸರಿತಿರ್ಬೋದಂತ ಭಾವನೆ ಅಲ್ವಾ? ಹೌದು ಸರ್. ನೀವೇ ನೇರವಾಗಿ ಜಗನ್ನಿವಾಸರ ಹತ್ರ ಮಾತಾಡುವಂತ ಪ್ರಯತ್ನ ಮಾಡಿದ್ರಮ್ಮ ಇತ್ತೀಚೆಗೆ? ನಾವು ಅವ್ರು ನಮ್ಗೆ ಮುಂಚೆ ಕಾಲ್ ಅಲ್ಲಿ ಹೀಗೆ ಸಿಕ್ಕಿ ಎಲ್ಲ ಮಾತಾಡ್ತಿದ್ರು. ಯಾವಾಗ ಮಗನ ಮದ್ವೆಗೆ 2 ದಿವಸ ಮುಂಚೆನೆ ಅವ್ರು ನಮ್ಮನ್ನು ಎಲ್ಲ ನಂದಾಗ್ಲಿ ಅವಳ ತಂದೆ ಮೊಬೈಲ್ ಆಗ್ಲಿ ಮಗಳ ಎಲ್ಲದನ್ನು ಬ್ಲಾಕ್ ಅಲ್ಲಿ ಹಾಕಿಟ್ಟಿದ್ದಾರೆ. ಎಲ್ಲಿ ಹೋದ್ರು ಅವ್ರು ನಮ್ಗೆ ಸಿಗ್ತಾ ಇಲ್ಲ, ಕಣ್ಣಿಗೆ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ನಾವೊಮ್ಮೆ ನೋಡಿದ ಕೂಡ್ಲೆ ಎಲ್ಲೋ ಮರೆಮಾಚುತ್ತಾರೆ. ನೀವೊಮ್ಮೆ ಪ್ರಯತ್ನವನ್ನು ಮುಂದುವರಿಸುವುದು ಉತ್ತಮ ಅಂತ ಹೇಳಿ ನನ್ನ ಭಾವನೆ ಇದೆ. ನಿಮ್ಮ ಅಭಿಪ್ರಾಯ ಏನು? ಮೇಡಮ್ ಸರ್ ಪ್ರಯತ್ನ ಮಾಡಿದ್ರೆ ಅವ್ರ ಜೊತೆ ನಾವು ಹೋಗ್ತೇವೆ. ನಾವಾಗೆ ಹೋಗಲ್ಲ ಸರ್. ಅವರು ಬನ್ನಿ ಹೋಗುವ ಅಂತ ಹೇಳಿದ್ರೆ ನಾವು ಅದಕ್ಕೂ ರೆಡಿ ಇದ್ದೇವೆ. ಸರಿ, ನಾವು ಈಗ ಪ್ರತಿಭಾ ಕುಳಯ್ಯವರನ್ನ ಕಾಂಟ್ಯಾಕ್ಟ್ ತಗೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ನಾವು ಅವ್ರ ಹತ್ರವೂ ಆ ವಿಚಾರವನ್ನು ಡಿಸ್ಕಸ್ ಮಾಡ್ತೇವೆ. ಚಾನಲ್ ಒಟ್ಟಿಗೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಮೇಡಮ್. ಇಷ್ಟೊತ್ತು ಅವರು ಮಾಹಿತಿಯನ್ನ ತಿಳಿಸ್ಕೊಟ್ರು. ಅವರಿಗೆ ಮುಂದುವರ್ಸೋಣ. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vortex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal Ice Cream, milky way to your heart. With a variety of fruits and flavored with rich crunch and chips, they treat your taste buds. Ideal Ice Cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.
ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಘಟನೆ ನಡೆದು ಹೋಗಿದೆ, ಆದ್ರೆ ಈ ಬಗ್ಗೆ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಲು ಹಿಂದೂ ಸಂಘಟನೆಗಳು ಯಾಕೆ ಏನು ಮಾಡ್ತಾ ಇಲ್ಲ? ನೋಡಿ, ಈ ಘಟನೆ ಅತ್ಯಂತ ಸೂಕ್ಷ್ಮವಾದದ್ದು. ಇದು ಸಾರ್ವಜನಿಕವಾಗಿ ಚರ್ಚೆ ಮಾಡುವಂತ ವಿಚಾರವೇ ಅಲ್ಲ. ಇದನ್ನು ಮೊದಲಿಗಾಗಿ ಸಾರ್ವಜನಿಕಗೊಳಿಸಿದ್ದೇ ತಪ್ಪು. ಎರಡು ಮನೆಗಳ ಮಧ್ಯೆ, ಎರಡು ಮನಸ್ಸುಗಳ ಮಧ್ಯೆ ಇರುವಂತಹ ಒಂದು ಸಂಬಂಧ ಇದಾಗಿದೆ. ಇದು ಸಾರ್ವಜನಿಕ ಚರ್ಚೆಯ ವಿಚಾರ ಅಲ್ಲ. ಇದು ಯಾವಾಗ ಪೊಲೀಸ್ ಸ್ಟೇಷನ್ಗೆ ಹೋಯಿತು, ಕೇಸ್ ಆಯಿತು, ಆರೋಪಿಯನ್ನು ಅರೆಸ್ಟ್ ಮಾಡಿದ್ರು, ನ್ಯಾಯಾಲಯಕ್ಕೆ ಪೊಲೀಸ್ ಮಾಡಿದ್ರು, ಜಾಮೀನಾಯಿತು, ಆ ಕಾರಣಕ್ಕಾಗಿ ಇದು ಸಾರ್ವಜನಿಕ ಚರ್ಚೆಯ ವಿಷಯ ಆದದ್ದು. ಇಲ್ಲದೆ ಸಾರ್ವಜನಿಕ ಚರ್ಚೆಯ ವಿಚಾರ ಅಲ್ಲ. ಆರಂಭದಲ್ಲಿ ಈ ಪ್ರಕರಣವನ್ನ ಸೌಹಾರ್ದಯುತವಾಗಿ ಮುಗಿಸಲಿಕ್ಕೆ ಅಲ್ಲಿನ ಹಿಂದೂ ಸಂಘಟನೆಗಳ ಕೆಲವು ಪ್ರಮುಖರು ಪ್ರಯತ್ನ ಪಟ್ಟಿದ್ದು ಇದೆ. ಅಂತಹ ಪ್ರಯತ್ನಕ್ಕೆ ಆರಂಭದಲ್ಲಿ ವಿಘ್ನ ಉಂಟಾಯಿತು. ಯಾಕಂತ ಹೇಳಿದರೆ, ಇಲ್ಲಿ ಆರೋಪಿ ಯಾರಿದ್ದಾರೆ, ಶ್ರೀಕೃಷ್ಣರಾವ್, ಅವರ ತಂದೆ ಜಗನ್ನಿವಾಸರಾವ್ ಅವರು ಪುತ್ತೂರು ಬಿಜೆಪಿಯಲ್ಲಿ ಪ್ರಮುಖ ಜವಾಬ್ದಾರಿಯನ್ನು ಹೊಂದಿದ್ದವರು, ಪುತ್ತೂರು ನಗರಸಭೆಯ ಸದಸ್ಯರಾಗಿದ್ದವರು. ಆದ್ದರಿಂದಾಗಿ ಅವರಿಗೆ ತಿಳಿ ಹೇಳುವಂತಹ ನೈತಿಕ ಬೆಂಬಲ ಇರುವಂತಹ, ಬಲ ಇರುವಂತಹ ನಾಯಕ ಅಲ್ಲಿ ಇರಲಿಲ್ಲ. ಅದು ಇಂದಿನ ಮಾಜಿ ಶಾಸಕರಾಗಿರ್ಬೋದು, ಬೇರೆ ಬೇರೆ ಪಕ್ಷದ ಪ್ರಮುಖರಿರ್ಬೋದು, ಅವರೆಲ್ಲರೂ ಜಗನ್ನಿವಾಸರಾವ್ ಅವರನ್ನ ಎದುರು ಹಾಕಿಕೊಳ್ಳುವಂತಹ ನೈತಿಕ ಬಲ ಹೊಂದಿಲ್ಲದೆ ಮತ್ತೆ ಸ್ಥಳೀಯವಾಗಿ ಈಗ ಗುರುತಿಸಿಕೊಂಡಿರುವಂತಹ ನಾಯಕರುಗಳು ಜಗನ್ನಿವಾಸರಾವ್ ಅವರ ಎತ್ತರಕ್ಕೆ ಏರದಂತವರು. ಆದ್ರಿಂದಾಗಿ ಜಗನ್ನಿವಾಸರಾವ್ ಅವರನ್ನು ಮಾತಿನ ಬರದಲ್ಲಿ ಕಟ್ಟಿ ಹಾಕುವಂತಹ ಸಾಮರ್ಥ್ಯ ಅಲ್ಲಿಗೆ ಯಾರಿಗೂ ಇರಲಿಲ್ಲ. ಆದರೆ ಕೇವಲ ಪಕ್ಷ ಬಿಟ್ಟು ಸಂಘಟನೆಯ ವಿಚಾರಕ್ಕೆ ಬಂದರೆ, ಸಂಘಟನೆಯ ಪ್ರಮುಖರು ಇದನ್ನು ಪ್ರಯತ್ನ ಪಡ್ಬೋದಿತ್ತು. ಸಂಘಟನೆಯ ಪ್ರಮುಖರು ಇದಕ್ಕೆ ಪ್ರಯತ್ನ ಪಡಲಿಲ್ಲ. ಯಾಕಂದ್ರೆ ಸಂಘಟನೆಯ ಪ್ರಮುಖರ ಹತ್ರ ಇವರು ಹೋಗಲಿಲ್ಲ. ಸಂಘಟನೆಯ ಪ್ರಮುಖರು ಸ್ವಯಂ ಪ್ರೇರಿತವಾಗಿ ಇಂತಹ ಸಮಸ್ಯೆಗಳಿಗೆ ಮುಂದೆ ಬರುವುದು ಇಲ್ಲ. ಯಾಕಂತ ಹೇಳಿದರೆ, ಇಂತಹ ಸೂಕ್ಷ್ಮ ವಿಚಾರಗಳಲ್ಲಿ ಮಧ್ಯಪ್ರವೇಶ ಮಾಡಿ ಎರಡೂ ಬದಿಯವರಿಗೆ, ಹೆಣ್ಣಿನ ಕಡೆಯವರಾಗಬಹುದು, ಗಂಡಿನ ಕಡೆಯವರು, ಒಮ್ಮತ ಮೂಡಿದರೆ ಮಾತ್ರ ಸಂಘಟನೆಯ ಪ್ರಮುಖರಿಗೆ ಒಂದು ಮರ್ಯಾದೆ. ಒಂದು ಕಡೆಯವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರೆ ಅಲ್ಲಿ ಮಾತುಕತೆ ಮುರಿದು ಬಿದ್ದಾಗ. ಆದ್ರೆ ಸರ್, ಆ ಸಂತ್ರಸ್ತೆ ಜೊತೆಗೆ ಅವರು ಸಂಘಟನೆಯವರು ಇರ್ಬೋದಿತ್ತಲ್ಲ? ಸಂತ್ರಸ್ತೆಯ ಜೊತೆಗೆ ಸಂಘಟನೆಯವರು ಇರಬೇಕಿತ್ತು, ಇರಬಹುದಲ್ಲ, ಇರಬೇಕಿತ್ತು. ಆದರೆ ಸಂತ್ರಸ್ತೆಯ ಮನೆಯವರು ಬೇರೆ ಸಂಘಟನೆಗತ್ತ ವಾಲಿದ್ದರಿಂದ ಈ ಸಂಘಟನೆಯವರು ಸ್ವಲ್ಪ ಹಿಂಜರಿದರು. ಇದು ನಮ್ಮಿಂದ ದಾರಿ ತಪ್ತಾ ಇದೆ ಅಂತ ಹೇಳಿ. ದಾರಿ ತಪ್ಪಿದ್ದು ಯಾಕೆ ಅಂತ ಹೇಳಿದ್ರೆ, ಇವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ,
ಆ ಸಂದರ್ಭದಲ್ಲಿ ಅವರನ್ನು ಬೇರೆ ಸಂಘಟನೆಯವರು ಸಂಪರ್ಕ ಮಾಡಿದಾಗ ಸಹಜವಾಗಿಯೇ ನ್ಯಾಯದ ನಿರೀಕ್ಷೆಯಲ್ಲಿದ್ದ ಆ ಕುಟುಂಬ ಅವರ ಸಹಾಯ ಕೇಳಿದೆ. ಈಗ ಒಂದು ಮಳೆ ಬಂತು, ಮನೆ ಬಿತ್ತು ಅಂತ ಹೇಳುವಾಗ ನನ್ನ ಜಾತಿಯವರೇ ಬಂದು ನನಗೆ ಹೆಲ್ಪ್ ಮಾಡ್ಬೇಕಂತ ಒಬ್ಬ ಗಾದ್ರೆ ಅವ ಆ ಮನೆಯೊಟ್ಟಿಗೆ ಸಮಾಧಿಯಾಗಿ ಹೋಗ್ತಾನೆ. ಆಗ ಯಾರಾದ್ರೂ ಆಗ್ಬೋದು ನನ್ನನ್ನು ಕಾಪಾಡಿ ಅಂತ ಹೇಳಿದರೆ ಮಾತ್ರ ಎಲ್ಲರೂ ಸೇರಿ ಅದನ್ನು ಕಾಪಾಡ್ಲಿಕ್ಕೆ ಹೋಗುವಂಥದ್ದು. ಯಾಕಂದ್ರೆ ಅದರಲ್ಲಿ ಮೈಲಿಗೆ ಅಂತ ಇಲ್ಲ, ಯಾರಾದ್ರೂ ಸಹಾಯ ಮಾಡುವಂಥದ್ದೇ. ಆದ್ದರಿಂದ ಸಂತ್ರಸ್ತ ಫ್ಯಾಮಿಲಿ ಆ ರೀತಿಯಾಗಿ ಹೋಗಿದ್ದಾರೆ. ಅದು ಇವರಿಗೆ ಮೈಲಿಗೆ ಆಯಿತು ಅಷ್ಟೇ, ಇವರಿಗೆ ಮೈಲಿಗೆ ಆಯಿತು. ಯಾಕಂತ ಹೇಳಿದರೆ ಪುತ್ತೂರಿನಲ್ಲಿ ಇಂತಹ ಘಟನೆಗಳು ಹೊಸತೂ ಅಲ್ಲ, ಇದು ಕೊನೆಯದು ಅಲ್ಲ. ಇದಕ್ಕೆ ಹಿಂದೆಯೂ ಇಂಥ ಘಟನೆಗಳು ಕೆಲವು ನಡೆದಿದೆ. ಅದರಿಂದಾಗಿ ಇದು ಸಾರ್ವಜನಿಕವಾಗಿ ಚರ್ಚೆಗೆ ಒಳಪಡುವಂತಹ ಸಂದರ್ಭದಲ್ಲಿ ಯಾವುದೇ ಸಂಘಟನೆಗಳು ಅದಕ್ಕೆ ಮುಂದುವರಿಲಿಕ್ಕೆ ಸ್ವಲ್ಪ ಹಿಂದೇಟು. ಸರ್, ಈಗ ಪ್ರತಿಭಾ ಕುಳಾರಿ ಅವರು ಹೇಳ್ತಿದ್ದಂಗೆ ಈಗ ಒಂದೇ ಧರ್ಮದವರಾಗಿದ್ದಕ್ಕೆ ಇವ್ರ ಸಂಘಟನೆಗಳಿಗೆ ಮುಂದೆ ಬರ್ತಿಲ್ಲ. ಅದೇ ಬೇರೆ ಧರ್ಮದವ್ರು ಆಗಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲ ಸಂಘಟನೆಗಳು, ಹಿಂದೂ ಸಂಘಟನೆಗಳು ಮುಂದೆ ಬರ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸಂಘಟನೆಗಳು ಕೆಲವೊಂದು ವಿಚಾರಗಳಲ್ಲಿ ಯಾವ ಕಾರಣಕ್ಕಾಗಿ ಮುಂದೆ ಬರ್ತವೆ ಎನ್ನುವುದೊಂದು ಪ್ರಶ್ನೆ ಇದ್ದೇ ಇರ್ತದೆ. ಎಲ್ಲವನ್ನೂ ನಾವು ಸಂಘಟನೆಯವರ ತಲೆ ಮೇಲೆ ಹಾಕ್ಲಿಕ್ಕೆ ಆಗುದಿಲ್ಲ. ಯಾರೋ ಒಂದು ಹುಡುಗಿ ಯಾರೋ ಒಬ್ಬ ಹುಡುಗನನ್ನು ಲವ್ ಮಾಡಿಕೊಂಡು ಎಲ್ಲಿಗೋ ಓಡಿ ಹೋದ್ಲು ಅಂತ ನಾವು ಸಂಘಟನೆಯನ್ನು ದೂರ್ಲಿಕ್ಕೆ ಆಗ್ತದ? ಅದು ಅವರವರ ವೈಯಕ್ತಿಕ. ಅಂದ್ರೆ ಯಾರು ಮುಂದೆ ಬರ್ತಿಲ್ಲ ಅನ್ನೋದು ಅವ್ರ ಆರೋಪ ಅಲ್ಲ. ಮುಂದೆ ಬರ್ತಿಲ್ಲ ಅಂತ ಅವರು ಆರಂಭದಲ್ಲಿ ಪ್ರಯತ್ನ ಪಟ್ಟ ಸಂದರ್ಭದಲ್ಲಿ ಸರಿಯಾದ ಸ್ಪಂದನೆ ಸಿಗ್ಲಿಲ್ಲ. ಆದ್ರಿಂದಾಗಿ ಅವರು ಅದರ ನಂತರ ಮುಂದೆ ಬರಲಿಲ್ಲ. ಪುತ್ತೂರಿನ ಒಬ್ಬಳು ಹೆಣ್ಣುಮಗಳು, ಅದು ಸಹ ಪ್ರತಿಷ್ಠಿತ ಫ್ಯಾಮಿಲಿಯ ಒಂದು ಹೆಣ್ಣುಮಗಳು, ತಮ್ಮ ಕಾರು ಚಾಲಕನೊಂದಿಗೆ, ಅನ್ಯಮತೀಯ ಚಾಲಕನೊಂದಿಗೆ ಓಡಿ ಹೋದಂತ ಸಂದರ್ಭದಲ್ಲಿ ಹಿಂದೂ ಧರ್ಮದ ಪ್ರಮುಖರು ಆ ಹೆಣ್ಮಗಳ ತಂದೆಯ ಬಳಿ ಹೋಗಿ ಹೇಳಿದಾಗ ನಾವು ಅದರ ಬಗ್ಗೆ ಹೋರಾಟ ಮಾಡ್ತೇವೆ ಅಂತ ಹೇಳಿದಾಗ ಅವರು ಸ್ಪಷ್ಟವಾಗಿ ನಿರಾಕರಿಸಿದರು. ಇದು ನನ್ನ ಮನೆಯ ವಿಚಾರ, ಹೋಗಿರುವುದು ನನ್ನ ಮಗಳು, ನಿಮಗೆ ಅಧಿಕ ಪ್ರಸಂಗ ಬೇಡ ಬೇಡ. ಇಂಥ ಅನುಭವ ಅಲ್ಲಿನ ಸಂಘಟನೆಯ ಪ್ರಮುಖರಿಗೆ ಇದೆ, ಈ ಹಿಂದೆ ಆದದ್ದು. ಆದ್ರಿಂದ ಆ ಸಂಘಟನೆ ಪ್ರಮುಖರು ಇಂಥ ವಿಚಾರಕ್ಕೆ ಕೈ ಹಾಕುವಾಗ ಸ್ವಲ್ಪ ಆಲೋಚನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಒಂದು ಅವರಾಗೆ ಬಂದು ನಮ್ಮ ಹತ್ರ ಮಾತಾಡ್ಲಿ ಅಂತ, ಇಲ್ಲದ್ರೆ ಕರ್ನಾಟಕ ಪ್ರಭಾಕರ್ ಭಟ್ ಅವರ ಗಮನಕ್ಕೆ ಈ ವಿಚಾರವನ್ನು ತರಬಹುದು. ನಳಿನಕುಮಾರ್ ಕಟೀಲ್ ಮಾಜಿ ಸಂಸದರು, ಅವರಿಗೆ ವಿಚಾರ ಗೊತ್ತಿಲ್ಲ ಅಂತ ಏನಿಲ್ಲ, ಗೊತ್ತಿದೆ. ಈಗ KP ನಂಜುಂಡಿಯವರು ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರು, ಅವರು ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿದ್ದಾರೆ. ಅವರು ಕರ್ನಾಟಕ ಡಾಕ್ಟರ್ ಪ್ರಭಾಕರ್ ಭಟ್ ಅವರಲ್ಲಿ ಕೂತುಕೊಂಡು ಇದನ್ನು ಮಾತನಾಡಿದರೆ ಇದು ಬಗೆಹರಿಯದ ಸಮಸ್ಯೆ ಅಂತ ನಂಗೆ ಅನ್ಸಲ್ಲ. ಅದೇ ಪುತ್ತೂರಿನಲ್ಲಿ ಪೂವಪ್ಪ ಅಂತ ಒಬ್ರು ಇದ್ದಾರೆ, ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಪ್ರಮುಖರು. ಅವರಲ್ಲಿ ಮಾತನಾಡ, ಪುತ್ತೂರಿನ ಅತ್ಯಂತ ಹಿರಿಯ ಸಂಘಜೀವಿ. ಅವರು ಮಾತನಾಡಿದ್ರು, ಒಪ್ಪಲಿಕ್ಕಿಲ್ಲ ಎನ್ನುವ ಭಾವನೆ ಇಲ್ಲ. ಜಗನ್ನೇಶ್ವರ ಅವರು ಒಪ್ಪಬಹುದು ಅಂತ ಹೇಳಿ ನೋಡಿ, ಅವ್ರ ಹತ್ರ ಹೋಗಿ ಮಾತನಾಡುವಾಗ ಆ ಸ್ತರದ ಪ್ರಮುಖರು ಬೇಕು. ಯಾರೋ 4 ಮಂದಿ ಹುಡುಗರು ಹೋಗಿ ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಗಲ್ಲ. ನಿಮ್ಗೆ ಯಾವುದೇ ಒಬ್ಬ ಪ್ರಮುಖರ ಹತ್ರ ಮಾತಾಡುವಾಗ, ಅದು ಯಾವುದೇ ಸಮಾಜದ ಪ್ರಮುಖರು ಇರ್ಬೋದು, ಮಾತಾಡ್ಲಿಕ್ಕೆ ಹೋಗುವಾಗ ಒಬ್ರು ಆ ಲೆವೆಲ್ ಅಲ್ಲಿ ಇರ್ಬೇಕು, ಅಂತಸ್ತಲ್ಲಿ ಇರ್ಬೇಕು. ಅಂತಸ್ತಲ್ಲಿ ದುಡ್ಡಿನ ಅಂತಸ್ತಲ್ಲ, ಘನತೆಯ ಅಂತಸ್ತು ಅಂತ ನಾವು ಹೇಳ್ತೇವೆ. ದುಡ್ಡು ಕೆಲವರ ಹತ್ರ ದುಡ್ಡು ಇರ್ತದೆ, ಕೆಲವರ ಹತ್ರ ದುಡ್ಡು ಇರ್ತದೆ, ಅದು ಘನತೆ ಅಂತ ಇರ್ತದೆ. ಅಂತವ್ರು ಹೋಗಿ ಮಾತನಾಡಿ ಅವರನ್ನು ಕರೆಸಿ ಮಾತಾಡಿದ್ರೆ ಅದಕ್ಕೊಂದು ತೂಕ ಇರ್ತದೆ. ಅಂತಹ ಒಂದು ಪ್ರಯತ್ನಗಳನ್ನ ಅಲ್ಲಿ ಯಾರು ಮಾಡ್ತಾ ಇಲ್ಲ. ಈಗ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರೇ ಇದನ್ನು ಒಂದು ಚಾಲೆಂಜ್ ಆಗಿ ತಕೊಂಡು ಜಗನ್ನಿವಾಸರವರನ್ನು ಕರೆಸಿ ಮಾತಾಡುವುದ, ಇಲ್ಲದ್ರೆ ಜಗನ್ನಿವಾಸರವರ ಮನೆಗೆ ಹೋಗಿ ಮಾತನಾಡುವುದ,
ಯಾವುದಾದ್ರೂ ಒಂದು ಪ್ರಯತ್ನ ಮಾಡಿದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬಹುದು ಅಂತ ಕಾಣ್ತದೆ. ಇದು ಯಾಕಂದ್ರೆ ಇದು ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ರಿಂದ ಇನ್ನು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗ್ತದೆ ಮತ್ತೆ ನೋಡುವ ಅಂತ ಹೇಳಿದ್ರು. ಈಗ ನ್ಯಾಯಾಲಯದಲ್ಲಿ ಏನಾಗುತ್ತದೆ ಎನ್ನುವಂತ ಪ್ರಶ್ನೆ ಹಲವು ಮಂದಿಗೆ ಕಾಡ್ತಾ ಇದೆ. ಶ್ರೀಕೃಷ್ಣರಾವ್ ತಪ್ಪು ಮಾಡಿದ್ದಾನೆ ಎನ್ನುವುದು DNA ಪರೀಕ್ಷೆಯಲ್ಲಿ ಪ್ರೂವ್ ಆಗಿದೆ ಅಂತ ಹೇಳಿ ಈಗ ಇರುವಂತ ಬಹುದೊಡ್ಡ ಅಸ್ತ್ರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಹೆಣ್ಣು ಗೆಲುವನ್ನು ಪಡೀಲಿಕ್ಕೆ ಅದೊಂದು ಬಾರಿ ದೊಡ್ಡ ಅಸ್ತ್ರ. ಸಾಕ್ಷಿಯಾಗಿ ಮಗು ಇದೆ. ಹೌದು, ಸಾಕ್ಷಿಯಾಗಿ ಮಗು ಇದೆ. ಆದರೆ ಇದು ಅವರ ಮಧ್ಯೆ ನಡೆದ ಸಂಬಂಧ ಒಪ್ಪಿತ ಸಂಬಂಧ. ಹೌದು, ಅದು ಬಲಾತ್ಕಾರವಾಗಿ ಮಾಡಿದಂತಲ್ಲ. ಅದೂ ಅಲ್ಲದೆ ಅವರಿಬ್ಬರು ಜೊತೆಯಾದದ್ದು ಜಗನ್ನಿವಾಸರಾವ್ ಮನೆಯಲ್ಲೇ ಹೊರತು ಹೆಣ್ಣಿನ ಮನೆಯಲ್ಲಿ ಅಲ್ಲ. ಹೆಣ್ಣು ಜಗನ್ನಿವಾಸರಾವ್ ಶ್ರೀಕೃಷ್ಣರಾವ್ನ ಮನೆಗೆ ಬಂದಿರುವುದು. ಹಾಗಂತೇಳಿ ಹೆಣ್ಣು ಶ್ರೀಕೃಷ್ಣರಾವ್ನ ಮನೆಗೆ ಬರಬಾರ್ದಂತ ಏನಿಲ್ಲ. ಯಾಕಂತ ಹೇಳಿದ್ರೆ ಶ್ರೀಕೃಷ್ಣರಾವ್ನ ತಾಯಿ ಆ ಹೆಣ್ಣಿನ ಟೀಚರ್ ಒಂದೇ ಊರಿನವರು. ಅದರಿಂದಾಗಿ ಬರಬಾರ್ದಂತ ಏನಿಲ್ಲ. ಅಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಅದರಿಂದಾಗಿ ಅವನ ಮೇಲೆ ಇರುವಂತ ಚಾರ್ಜಸ್ ಏನಂತ ಹೇಳಿದ್ರೆ ಅತ್ಯಾಚಾರದ ಆರೋಪ ಅಲ್ಲ. ಈಗ FIR ಅಲ್ಲಿ ಅತ್ಯಾಚಾರದ ಆರೋಪ ಇದೆ. ಅವನು ನಂಬಿಸಿ ನನ್ನ ಮೇಲೆ ದೈಹಿಕವಾಗಿ ನನ್ನನ್ನು ಬಳಸಿಕೊಂಡಿದ್ದಾನೆ ಎನ್ನುವುದು ಆರೋಪ ಇರುವಂತ. ಅಂದ್ರೆ ಈಗ ಸರ್ ತಪ್ಪು ನಡೆದು ಹೋಗಿದೆ, ಆದ್ರೆ ಈಗ ಮದ್ವೆಗೆ ಒಪ್ಪಿಲ್ಲ ಅಂದ್ರೆ ಅದು ಅತ್ಯಾಚಾರ ಕೇಸ್ಗೆ ದಾಖಲಾಗಲ್ಲ. ಅತ್ಯಾಚಾರ ಕೇಸಿಗೆ ಅದು ಕನೆಕ್ಟ್ ಆಗಲ್ಲ. ಇದು ಒಪ್ಪಿತ ಸಂಬಂಧದ ಇದಕ್ಕೆ ಕನೆಕ್ಟ್ ಆಗ್ತದೆ. ಆಗ ಅಲ್ಲಿಗೆ ಬರುವುದು ಏನು? ಮೋಸ, ವಂಚನೆ. ಆ ಎರಡು ಇದರಲ್ಲಿ ಆತನ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಚಾರ್ಜ್ ಆಗ್ಬೋದು, ಮತ್ತೆ ಟ್ರಯಲ್ ಆಗ್ಬೋದು. ಅವನಿಗೆ ಶಿಕ್ಷೆ ಆಯ್ತು ಅಂತ ಇಟ್ಟುಕೊಳ್ಳಿ, ಮ್ಯಾಕ್ಸಿಮಮ್ ಒಂದು 3 ವರ್ಷ ಶಿಕ್ಷೆ ಆಗ್ಬೋದು. ಅಲ್ಲಿಗೆ ಕೇಸೇ ಬಿಟ್ಟೋಯ್ತಲ್ಲ. ಅಂದ್ರೆ 3 ವರ್ಷ ಜೈಲು ಅಷ್ಟೇ. ಈಗ ಮದುವೆ ಪರಿಹಾರ ಏನು ಇರೋದು? ಮದುವೆ ಪರಿಹಾರ ಇಲ್ಲ. ಆ ಸಂತ್ರಸ್ತಿಗೆ ನ್ಯಾಯ ಏನ್ ಸಿಕ್ಕಿದೆ? ಅದೇ ಹೇಳಿದ್ದು ನಮ್ಮ ಕಾನೂನು ವ್ಯವಸ್ಥೆ. ನಾವು ಹೇಳುವಂತಹ ಕಾನೂನು ವ್ಯವಸ್ಥೆ ಅಂತದ್ದು ಇರುವಂತದ್ದು ಅಲ್ಲ ಸರ್. ಈಗ DNA ಟೆಸ್ಟ್ ಕೂಡ ಮಾಡಿದ್ದಾರೆ. ಹೌದು, ಅದು ಆ DNA ಟೆಸ್ಟ್ ಮಾಡಿ ಅದೊಂದು ಸಾಕ್ಷಿಯಾಗಿ ಪರಿಗಣನೆಗೆ ಬರುವುದರಿಂದ ಆತ ಮೋಸ ಮಾಡಿದ್ದಾನೆ, ವಂಚನೆ ಮಾಡಿದ್ದಾನೆ ಎನ್ನುವಂತ ಆರೋಪ ಅವನ ಮೇಲೆ ಶ್ರುತಪಡ್ತದೆ. ಅದಕ್ಕಿಂತಲೂ ತಮಾಷೆ ಏನು ಅಂತ ಹೇಳಿದ್ರೆ ಅದನ್ನು ಕಾನೂನಿನ ಇದರಲ್ಲಿ ಹೇಳಿ ಕೊಡಬಾರ್ದು. ಆದ್ರೂ ಹೇಳ್ತೇವೆ. ಇದೇ ಇಡೀ ಪ್ರಕರಣವನ್ನು ಒಂದು ಗಂಟು ಕಟ್ಟಿ ಹೈಕೋರ್ಟ್ ಅಲ್ಲಿ ಹೋಗಿ ಚಾಲೆಂಜ್ ಮಾಡಿದ್ರೆ ಕೇಸೇ ಇಲ್ಲ. ಯಾಕಂದ್ರೆ FIR ಮಾಡಿದ ರೀತಿಯೇ ಸರಿ ಇಲ್ಲ. ತಾಂತ್ರಿಕ ಕಾರಣಗಳಿವೆ, ಟೆಕ್ನಿಕಲ್ ರೀಸನ್ಸ್ ಇವೆ. FIR ಸ್ಕ್ವಾಶ್ ಆಗ್ಬೋದು ಹೋದ್ರೆ. ಇಷ್ಟವರೆಗೆ ಹೋಗಿಲ್ಲ. ಚಾರ್ಜ್ ಶೀಟ್ಗೆ ವೇಟ್ ಮಾಡಬಹುದು. ಚಾರ್ಜ್ ಶೀಟ್ ಆದ ಮೇಲೆ ಚಾರ್ಜ್ ಶೀಟ್ ಅನ್ನು ಚಾಲೆಂಜ್ ಮಾಡೇ ಮಾಡ್ತಾರೆ ಅವರು. ಯಾಕಂದ್ರೆ ಅವರು ಸಹ ಕಾನೂನಿನ ಅರಿವು ಇದ್ದವರು, ಅವರಿಗೂ ಹೇಳಿಕೊಡುವಂತ ವಕೀಲರುಗಳು ಅವರೆಲ್ಲರೂ ಇದ್ದಾರೆ. ಆ ಲೆವೆಲ್ಗೆ ಬರುತ್ತೆ. ಆ ಲೆವೆಲ್ಗೆ ಬರುವುದಕ್ಕಿಂತ ಮೊದಲು ಹೆಣ್ಣು ಹೆತ್ತವರು ತಗ್ಗಿ ನಡೆಯಬೇಕು ಎನ್ನುವಂತ ಮಾತಿದೆ. ಆದ್ರಿಂದ ಅಲ್ಲಿನ ಸಂಘ ಪರಿವಾರದ ಪ್ರಮುಖರು, ಪಕ್ಷದ ಪ್ರಮುಖರು ಅವರೊಂದಿಗೆ ಸೌಹಾರ್ದಯುತವಾಗಿ ಮಾತನಾಡಿ ಹೋರಾಟ, ಬೀದಿ ಬದಿ ಹೋರಾಟ ಎಲ್ಲವನ್ನೂ ಬದಿಗಿಟ್ಟು ಅದು ಸಮಸ್ಯೆಯನ್ನು ಜಾಸ್ತಿ ಮಾಡ್ತದೆ ಹೊರತು ಸಮಸ್ಯೆಯನ್ನು ಕಡಿಮೆ ಮಾಡಲ್ಲ. ಅದರಿಂದ ಅದನ್ನು ಅಷ್ಟು ಮಾಡಿ ಸಂಘ ಪರಿವಾರದಿರ್ಬೋದು, ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಿರ್ಬೋದು, ಪಕ್ಷದ ಪ್ರಮುಖರಿರ್ಬೋದು, ಅವರೊಟ್ಟಿಗೆ ಒಂದು ಸೌಹಾರ್ದಯುತವಾಗಿ ಮಾತನಾಡಿ ಜಗನ್ನಿವಾಸರಾವ್ ಅವರನ್ನು ಒಪ್ಪಿಸುವಂತಹ ಜವಾಬ್ದಾರಿಯನ್ನು ಯಾರಾದ್ರೂ ಮಾಡಿದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗ್ಬೋದು. ಆಕ್ಚುಲಿ ಆ ರೀತಿಯ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಬೇಕು. ಯಾಕಂತ ಹೇಳಿದ್ರೆ ಆ ಏನೂ ಗೊತ್ತಿಲ್ಲದ ಆ ಮುಗ್ಧ ಮಗುವಿಗೆ ಒಂದು ನ್ಯಾಯ ಸಿಗಬೇಕು. ಸರ್, ಇವಿಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ವೀಕ್ಷಿಸಿ V4 ನ್ಯೂಸ್.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Ideal Ice Cream, milky way to your heart. With a variety of fruits and flavored with rich crunch and chips. They treat your taste buds. Ideal Ice Cream.
Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.